ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಸ್ಟಾರ್ಟ್ ಮಾಡೋ ಮುಂಚೆ ಫಸ್ಟಿಗೆ ಗುರುವಿಗೆ ವಂದನೆ ಸಲ್ಲಿಸುತ್ತಾ ಅವರ ಪಾದಕ್ಕೆ ಅಡ್ಡ ಬೀಳುತ್ತಾ, ಅದೇ ರೀತಿ ಪ್ರಭುಪಾದಿಗೆ ವಂದನೆ ಸಲ್ಲಿಸುತ್ತಾ ಅವರ ಪಾದಕ್ಕೆ ಅಡ್ಡ ಬೀಳುತ್ತಾ, ಅವರ ಕೃಪೆಯಿಂದ ನಾನು ಇವತ್ತು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಶ್ರೀಲ ಗುರು ಮಹಾರಾಜ್ ಕಿ ಜಯ, ಶ್ರೀ ಪ್ರಭುಪಾದ್ ಕಿ ಜಯ. ಎಸ್ ಹರೇ ಕೃಷ್ಣ. ಓಕೆ. ಶ್ರೀಮದ್ ಭಾಗವತ 2ನೇ ಸ್ಕಂದ, ವಿಶ್ವದ ಆವಿರ್ಭಾವ. ಸಂಸ್ಕೃತ ಮೂಲ, ಪದಶಃ ಅರ್ಥ, ಅನುವಾದ ಮತ್ತು ಭಾವಾರ್ಥಗಳೊಂದಿಗೆ ಶ್ರೀಮದ್ AC ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ್, ಸಂಸ್ಥಾಪಕಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಭಜನಾ ಸಂಘ. ಹರೇ ಕೃಷ್ಣ. ವಿಷಯ ಸೂಚಿ, ಫಸ್ಟ್ಗೆ ಪೀಠಿಗೆ, ಪ್ರಸ್ತಾವನೆ, ಕನ್ನಡಕ್ಕೆ ಅನುವಾದಕ್ಕೆ ಮುನ್ನುಡಿ. ಓಕೆ. ಮತ್ತೆ ಅಧ್ಯಾಯ 1 ಭಗವತ್ ಸಾಕ್ಷಾತ್ಕಾರದಲ್ಲಿ ಮೊದಲ ಹೆಜ್ಜೆ. ಅಧ್ಯಾಯ 2 ಹೃದಯಸ್ಥ ಭಗವಂತ. ಅಧ್ಯಾಯ 3 ಶುದ್ಧ ಭಕ್ತಿ ಸೇವೆ, ಹೃದಯ ಪರಿವರ್ತನೆ. ಅಧ್ಯಾಯ 4 ಸೃಷ್ಟಿ ಪ್ರಕ್ರಿಯೆ. ಅಧ್ಯಾಯ 5 ಸಕಲ ಕಾರಣಗಳ ಕಾರಣ. ಅಧ್ಯಾಯ 6 ಪುರುಷ ಸೂಕ್ತ ದೃಢೀಕರಣ. ಅಧ್ಯಾಯ 7 ಅನುಕ್ರಮಿತ ಅವತಾರಗಳ ವಿಶಿಷ್ಟ ಕಾರ್ಯಗಳು. ಅಧ್ಯಾಯ 8 ಪರೀಕ್ಷಿತ ಮಹಾರಾಜನ ಪ್ರಶ್ನೆಗಳು. ಅಧ್ಯಾಯ 9 ಭಗವತ್ ವಚನ ಆಧರಿಸಿದ ಉತ್ತರಗಳು. ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಎಸ್. ಈಗ ಪೀಠಿಕೆ. ಮಾನವ ಸಮಾಜದ ಸದ್ಯದ ಅಗತ್ಯವನ್ನು ನಾವು ಅರಿತುಕೊಳ್ಳಬೇಕು. ಆ ಅಗತ್ಯ ಯಾವುದು? ಮಾನವ ಸಮಾಜ ಈಗ ನಿರ್ದಿಷ್ಟ ರಾಷ್ಟ್ರಗಳ ಅಥವಾ ಸಮುದಾಯಗಳ ಭೌಗೋಳಿಕ ಮಿತಿಗಳಿಗೆ ಒಳಪಟ್ಟದ್ದಾಗಿಲ್ಲ. ಅದರ ಸ್ವರೂಪ ಮಧ್ಯಯುಗದಲ್ಲಿ ಇದ್ದಕ್ಕಿಂತಲೂ ಈಗ ಹೆಚ್ಚು ವಿಶಾಲವಾದದ್ದಾಗಿವೆ. ಜಗತ್ತಿನ ಪ್ರವೃತ್ತಿಯು ಈಗ ಒಂದು ಜನಾಂಗವಾಗಿ ಅಥವಾ ಒಂದು ಮಾನವ ಸಮಾಜವಾಗಿ ರೂಪುಗೊಳ್ಳುವ ಕಡೆಗಿದೆ. ಶ್ರೀಮದ್ ಭಾಗವತದ ಪ್ರಕಾರ ಆಧ್ಯಾತ್ಮಿಕ ಸಮಾಜದ ಆದರ್ಶಗಳು ಹೆಚ್ಚು ಕಡಿಮೆ ಇಡೀ ಮಾನವ ಸಮಾಜದ ಏಕತೆಯನ್ನು ಅಲ್ಲ, ಇಡೀ ಜೀವರಾಶಿಯ ಒಟ್ಟು ಚೈತನ್ಯವನ್ನು ಆಧರಿಸಿವೆ. ಇದನ್ನು ಯಶಸ್ವಿ ಸಿದ್ಧಾಂತವಾಗಿ ಮಾಡುವ ಅಗತ್ಯವನ್ನು ಎಲ್ಲ ಹಿರಿಯ ಚಿಂತಕರು ಮನಗಂಡಿದ್ದಾರೆ. ಶ್ರೀಮದ್ ಭಾಗವತವು ಮಾನವ ಸಮಾಜದ ಈ ಅಗತ್ಯವನ್ನು ಪೂರೈಸುತ್ತದೆ. ಆದ್ದರಿಂದ ಅದು ಲೋಕಸಾಮಾನ್ಯವಾದ ಆದರ್ಶದ ಸ್ಥಾಪನೆಯ ಸಲುವಾಗಿ ಜನ್ಮಾದ್ಯಸ್ಯ ಯತಃ ಎಂಬ ವೇದಾಂತ ದರ್ಶನದ ಸಾರೋಕ್ತಿಯಿಂದ ಆರಂಭವಾಗುತ್ತದೆ. ಮಾನವ ಸಮಾಜವು ಸದ್ಯಕ್ಕೆ ವಿಸ್ಮೃತಿಯ ಅಂಧಕಾರದಲ್ಲಿ ಇಲ್ಲ. ಲೌಕಿಕ ಸೌಲಭ್ಯ, ವಿದ್ಯಾಭ್ಯಾಸ, ಆರ್ಥಿಕ ಅಭಿವೃದ್ಧಿ ಮೊದಲಾದ ಕ್ಷೇತ್ರಗಳಲ್ಲಿ ಅದು ಇಡೀ ಜಗತ್ತಿನಾದ್ಯಂತ ಶೀಘ್ರ ಪ್ರಗತಿಯನ್ನು ಸಾಧಿಸಿದೆ. ಆದರೆ ಅದರ ಸಾಮಾಜಿಕ ಶರೀರದಲ್ಲಿ ಎಲ್ಲೋ ಒಂದು ಕಡೆ ಸೂಜಿ ಇರಿತದಂಥ ಯಾತನೆಯೊಂದು ಇದ್ದೇ ಇದೆ. ಅದರ ಫಲವಾಗಿ ಕ್ಷೂದ್ರ ಸಂಗತಿಗಳ ಸಂಬಂಧದಲ್ಲಿಯೂ ದೊಡ್ಡ ದೊಡ್ಡ ಕಲಹಗಳು ಘಟಿಸುತ್ತವೆ. ಶಾಂತಿ, ಸ್ನೇಹ ಮತ್ತು ಅಭಿವೃದ್ಧಿಗಳಲ್ಲಿ ಇಡೀ ಮಾನವ ಸಮಾಜ ಹೇಗೆ ಒಂದಾಗಿ ಬಾಳಬಹುದೆಂಬ ಬಗ್ಗೆ ಸೂಚನೆಯೊಂದರ ಅಗತ್ಯವಿದೆ. ಶ್ರೀಮದ್ ಭಾಗವತವು ಈ ಅಗತ್ಯವನ್ನು ಪೂರೈಸಬಲ್ಲದು, ಏಕೆಂದರೆ ಅದು ಇಡೀ ಮಾನವ ಸಮಾಜದ ಪುನರಾಧ್ಯಾತ್ಮೀಕರಣಕ್ಕೆ ನೀಡಿದ ಒಂದು ಸಾಂಸ್ಕೃತಿಕ ಕೊಡುಗೆಯಾಗಿದೆ. ಶ್ರೀಮದ್ ಭಾಗವತವನ್ನು ಶಾಲಾ ಕಾಲೇಜುಗಳಲ್ಲಿಯೂ ಪರಿಚಯಿಸಬೇಕು. ಸಮಾಜದ ರಾಕ್ಷಸಿ ಮುಖವನ್ನು ಪರಿವರ್ತಿಸಲು ಅದರ ಅಗತ್ಯವಿದೆ ಎಂದು ಶ್ರೇಷ್ಠ ವಿದ್ಯಾರ್ಥಿ ಭಕ್ತರಾದ ಪ್ರಹ್ಲಾದ್ ಮಹಾರಾಜರೇ ಅದನ್ನು ಬೆಂಬಲಿಸಿದ್ದಾರೆ. ಕೌಮಾರಾಚರತ್ ಪ್ರಜ್ಞೋ ಧರ್ಮಾನ್ ಭಾಗವತಾನ್ ಇಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಭಾಗವತಂ 7.6.1.
ಮಾನವ ಸಮಾಜದಲ್ಲಿನ ಏರುಪೇರಿಗೆ ದೈವರಹಿತ ಸಮಾಜದ ತತ್ವಹೀನ ನಾಗರಿಕತೆಯೇ ಕಾರಣವಾಗಿದೆ. ಭಗವಂತ ಅಥವಾ ಸರ್ವಶಕ್ತ ಇದ್ದಾನೆ, ಎಲ್ಲವೂ ಅವನಿಂದಲೇ ಹೊಮ್ಮುತ್ತವೆ, ಅವನಿಂದಲೇ ಘೋಷಿತವಾಗುತ್ತವೆ, ಅವನಲ್ಲೇ ಸೇರಿ ಹೋಗುತ್ತವೆ. ಭೌತಿಕ ವಿಜ್ಞಾನವು ಸೃಷ್ಟಿಯ ಅಂತಿಮ ಮೂಲ ಯಾವುದೆಂದು ತಿಳಿಯಲು ಪ್ರಯತ್ನಿಸಿದೆ, ಆದರೆ ಅದು ಅಸಮರ್ಪಕವಾಗಿದೆ. ಅಸ್ತಿತ್ವದಲ್ಲಿರುವ ಎಲ್ಲದಕ್ಕೂ ಒಂದು ಅಂತಿಮ ಮೂಲ ಇದೆ ಎನ್ನುವುದು ಸತ್ಯವಾದ ಸಂಗತಿ. ಸುಂದರ ಕೃತಿಯಾದ ಭಾಗವತದಲ್ಲಿ ಅಥವಾ ಶ್ರೀಮದ್ ಭಾಗವತದಲ್ಲಿ ಈ ಅಂತಿಮ ಮೂಲ ಯಾವುದೆನ್ನುವುದನ್ನು ವಿವೇಚನಾಯುತವಾಗಿ ಮತ್ತು ಅಧಿಕೃತವಾಗಿ ವಿವರಿಸಲಾಗಿದೆ. ಶ್ರೀಮದ್ ಭಾಗವತವು ಒಂದು ಅಲೌಕಿಕ ವಿಜ್ಞಾನ. ಅದು ಇರುವುದು ಅಂತಿಮ ಮೂಲ ಯಾವುದೆಂದು ತಿಳಿಯುವುದಕ್ಕಾಗಿ ಮಾತ್ರವಲ್ಲ, ಭಗವಂತನೊಡನೆ ನಮ್ಮ ಸಂಬಂಧ ಎಂಥದು ಎಂದು ಅರಿಯುವುದಕ್ಕಾಗಿ ಮತ್ತು ಆ ಸಂಬಂಧದ ಸಮರ್ಪಕ ಅರಿವಿನ ಆಧಾರದ ಮೇಲೆ ಮಾನವ ಸಮಾಜವನ್ನು ಪೂರ್ಣತೆಯತ್ತ ಕೊಂಡೊಯ್ಯಲು ನಾವು ಮಾಡಬೇಕಾದ ಕರ್ತವ್ಯ ಏನೆಂದು ತಿಳಿಯುವುದಕ್ಕಾಗಿ ಶ್ರೀಮದ್ ಭಾಗವತ ಸಂಸ್ಕೃತ ಭಾಷೆಯಲ್ಲಿರುವ ಅತ್ಯಂತ ಶಕ್ತಿಶಾಲಿ ಬರೆಹ. ಈಗ ಅದನ್ನು ಇಂಗ್ಲಿಷ್ ಭಾಷೆಗೆ ವಿವರವಾಗಿ ಅನುವಾದಿಸಲಾಗಿದೆ. ಈ ಕೃತಿಯನ್ನು ಕೇವಲ ಲಕ್ಷ್ಯ ಕೊಟ್ಟು ಓದುವಷ್ಟರಿಂದಲೇ ಯಾರೇ ಆಗಲಿ ಭಗವಂತನನ್ನು ಚೆನ್ನಾಗಿ ತಿಳಿಯುತ್ತಾನೆ. ಈ ತಿಳಿಯುವು ಎಷ್ಟರ ಮಟ್ಟಿನದಾಗಿರುತ್ತದೆ ಎಂದರೆ, ಅವನು ತನ್ನನ್ನು ನಾಸ್ತಿಕರ ದಾಳಿಯಿಂದ ರಕ್ಷಿಸಿಕೊಳ್ಳಬಲ್ಲವನಾಗುತ್ತಾನೆ. ಅಷ್ಟೇ ಅಲ್ಲ, ಈ ಕೃತಿಯನ್ನು ಓದಿದವನು ದೇವರನ್ನು ಒಂದು ಸ್ಪಷ್ಟ ತತ್ವವನ್ನಾಗಿ ಒಪ್ಪಿಕೊಳ್ಳುವಂತೆ ಇತರನ್ನು ಪರಿವರ್ತಿಸಬಲ್ಲವನಾಗುತ್ತಾನೆ. ಶ್ರೀಮದ್ ಭಾಗವತವು ಅಂತಿಮ ಮೂಲವನ್ನು ಕುರಿತು ಸೂತ್ರದಿಂದ ಆರಂಭವಾಗುತ್ತದೆ. ಅದು ಶ್ರೀ ವೇದವ್ಯಾಸರು ರಚಿಸಿದ ವೇದಾಂತ ಸೂತ್ರವನ್ನು ಕುರಿತು ಅತ್ಯಂತ ಪ್ರಾಮಾಣಿಕವಾದ ವ್ಯಾಖ್ಯಾನ. ಅದು ಕ್ರಮೇಣ 9 ಸ್ಕಂದಗಳಾಗಿ ಬೆಳೆದು ದೈವ ಸಾಕ್ಷಾತ್ಕಾರದ ಅತ್ಯುನ್ನತ ನೆಲೆಗೆ ತಲುಪುತ್ತದೆ. ಅಲೌಕಿಕ ಜ್ಞಾನದಿಂದ ತುಂಬಿದ ಈ ಮಹಾಕೃತಿಯನ್ನು ಅಧ್ಯಯನ ಮಾಡಲು ಓದುಗನಿಗೆ ಬೇಕಾದ ಒಂದೇ ಒಂದು ಅರ್ಹತೆ ಎಂದರೆ, ಅದನ್ನು ಹೆಜ್ಜೆ ಹೆಜ್ಜೆಗೂ ಎಚ್ಚರವಾಗಿ ಗಮನಿಸುತ್ತಾ ಮುಂದುವರಿಯುವುದು. ಸಾಮಾನ್ಯ ಪುಸ್ತಕವೊಂದರ ವಿಷಯದಲ್ಲಿ ಮಾಡುವಂತೆ ಅವ್ಯವಸ್ಥಿತವಾಗಿ ಮಧ್ಯಪುಟಗಳನ್ನು ಜಿಗಿದು ಓದುವುದಲ್ಲ. ಈ ಮಹಾಕೃತಿಯನ್ನು ಒಂದಾದ ಅನಂತರ ಒಂದರಂತೆ ಅಧ್ಯಾಯವಾಗಿ ಓದಬೇಕು. ಮೂಲದ ಸಂಸ್ಕೃತ ಪಾಠ, ಅದರ ಇಂಗ್ಲಿಷ್ ಲಿಪ್ಯಂತರ, ಪ್ರತಿಪದಾರ್ಥ, ಅನುವಾದ ಮತ್ತು ಭಾವಾರ್ಥ, ಹೀಗೆ ಓದಬೇಕಾದ ಸಾಮಗ್ರಿಯನ್ನು ಒಂದು ಕ್ರಮದಲ್ಲಿ ಕೊಡಲಾಗಿದೆ. ಇದರ ಫಲವಾಗಿ ಓದುಗ ಮೊದಲ 9 ಸ್ಕಂದಗಳನ್ನು ಮುಗಿಸುವ ಹೊತ್ತಿಗೆ ದೈವ ಸಾಕ್ಷಾತ್ಕಾರವನ್ನು ಪಡೆದ ಆತ್ಮನಾಗುತ್ತಾನೆ. 10ನೇ ಸ್ಕಂದವು ಮೊದಲ 9 ಸ್ಕಂದಗಳಿಂದ ಭಿನ್ನವಾಗಿದೆ. ಅದು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಅಲೌಕಿಕ ಲೀಲೆಗಳನ್ನು ನೇರವಾಗಿ ಕುರಿತದ್ದಾಗಿದೆ. ಮೊದಲ 9 ಸ್ಕಂದಗಳನ್ನು ಹಾದು ಹೋದಲ್ಲದೆ ಓದುಗ 10ನೇ ಸ್ಕಂದದ ಪರಿಣಾಮವನ್ನು ಗ್ರಹಿಸಲಾರ. ಈ ಗ್ರಂಥ ಒಟ್ಟು 12 ಸ್ಕಂದಗಳಿಂದ ಕೂಡಿದೆ. ಒಂದೊಂದು ಸ್ಕಂದವು ಸಂಪೂರ್ಣವಾಗಿದೆ, ಆದರೆ ಅದನ್ನು ಸಣ್ಣ ಭಾಗಗಳಾಗಿ ಒಂದಾದ ಮೇಲೆ ಒಂದರಂತೆ ಓದುವುದೇ ಎಲ್ಲರಿಗೂ ವಿಹಿತವಾದದ್ದು. ಶ್ರೀಮದ್ ಭಾಗವತವನ್ನು ಮಂಡಿಸುವ ಕಾರ್ಯದಲ್ಲಿ ನನಗಿರುವ ದೌರ್ಬಲ್ಯಗಳನ್ನು ನಾನು ಒಪ್ಪಿಕೊಳ್ಳಬೇಕು. ಆದರೂ ಶ್ರೀಮದ್ ಭಾಗವತದ 1ನೇ ಸ್ಕಂದ 5ನೇ ಅಧ್ಯಾಯ 11 ಈ ಕೆಳಗಿನ ಹೇಳಿಕೆಯ ಬಲದ ಮೇಲೆ ಅದನ್ನು ಸಮಾಜದ ವಿಚಾರವಂತರು ಮತ್ತು ನಾಯಕರು ಉತ್ತಮ ರೀತಿಯಲ್ಲಿ ಸ್ವೀಕರಿಸುವರೆಂದು ನನಗೆ ಭರವಸೆ ಇದೆ. ತದ್ವಾಗೋ ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತಿ ಅಪಿ ನಾಮಾನಿ ಅನಂತಸ್ಯ ಯಶೋ ಅಂಕಿದಾನಿ ಯಚ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವ. ಅಮಿತವಾದ ಪರಮ ಪುರುಷೋತ್ತಮನ ನಾಮ, ಕೀರ್ತಿ, ರೂಪ, ಮಹಿಮೆಗಳ ಅಲೌಕಿಕ ವೈಭವಗಳಿಂದ ತುಂಬಿದ ಆ ಸಾಹಿತ್ಯವು ಒಂದು ಅಲೌಕಿಕ ಸೃಷ್ಟಿಯಾಗಿದೆ. ತಪ್ಪು ಮಾರ್ಗದಲ್ಲಿ ಸಾಗಿರುವ ನಾಗರಿಕತೆಯ ಅಧಾರ್ಮಿಕ ಜೀವನದಲ್ಲಿ ಒಂದು ಕ್ರಾಂತಿಯನ್ನು ಉಂಟು ಮಾಡಲು ಆ ಕೃತಿ ಉದ್ದೇಶಿತವಾಗಿದೆ. ಅಂಥ ದಿವ್ಯ ಸಾಹಿತ್ಯವು ಅವ್ಯವಸ್ಥಿತವಾಗಿ ರಚಿತವಾಗಿದ್ದರೂ
ಪ್ರಾಮಾಣಿಕರಾದ ಸಾಧು ಜನರು ಅದನ್ನು ಶ್ರವಣ ಮಾಡುತ್ತಾರೆ, ಹಾಡುತ್ತಾರೆ ಮತ್ತು ಸ್ವೀಕಾರ ಮಾಡುತ್ತಾರೆ. ಓಂ ತತ್ಸತ್. AC ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ. ಓಕೆ, ಪ್ರಸ್ತಾವನೆ. ಈ ಭಾಗವತ ಪುರಾಣವು ಸೂರ್ಯನಷ್ಟೇ ಉಜ್ವಲವಾದದ್ದು. ಶ್ರೀಕೃಷ್ಣನು ಧರ್ಮಜ್ಞಾನ ಮೊದಲಾದವುಗಳ ಸಹಿತ ತನ್ನ ಧಾಮಕ್ಕೆ ಹಿಂತಿರುಗಿದ ಒಡನೆ ಇದರ ಪ್ರಾದುರ್ಭಾವವಾಯಿತು. ಕಲಿಯುಗದಲ್ಲಿ ಅಜ್ಞಾನದ ಗಾಢ ಅಂಧಕಾರದಿಂದಾಗಿ ತಮ್ಮ ದರ್ಶನ ಶಕ್ತಿಯನ್ನು ಕಳೆದುಕೊಂಡ ಜನರು ಈ ಪುರಾಣದಿಂದ ಬೆಳಕನ್ನು ಪಡೆಯುತ್ತಾರೆ. ಶ್ರೀಮದ್ ಭಾಗವತ 1ನೇ ಸ್ಕಂದ 3ನೇ ಅಧ್ಯಾಯ 43ನೇ ಶ್ಲೋಕ. ಮಾನವ ಜ್ಞಾನದ ಎಲ್ಲ ಕ್ಷೇತ್ರಗಳನ್ನು ಸ್ಪರ್ಶಿಸುವ ಪ್ರಾಚೀನ ಸಂಸ್ಕೃತ ವಾಗ್ಮಯವೆಂದರೆ ವೇದಗಳು. ಇವುಗಳಲ್ಲಿ ಭಾರತದ ಕಲಾತೀತವಾದ ವಿವೇಕ ವ್ಯಕ್ತವಾಗಿದೆ. ಆರಂಭದಲ್ಲಿ ಕಂಠಪಾಠದ ಮೂಲಕ ರಕ್ಷಿತವಾಗಿ ಬಂದ ವೇದಗಳು 5,000 ವರ್ಷಗಳ ಹಿಂದೆ ಮೊದಲ ಬಾರಿಗೆ ಭಗವಂತನ ಸಾಹಿತ್ಯ ಅವತಾರವೆನಿಸಿದ ಶ್ರೀಲ ವೇದವ್ಯಾಸರಿಂದ ಬರಹಕ್ಕೆ ಇಳಿದವು. ವೇದಗಳನ್ನು ಸಂಗ್ರಹಿಸಿದ ಅನಂತರ ವ್ಯಾಸರು ಅವುಗಳ ಸಾರವನ್ನು ವೇದಾಂತ ಸೂತ್ರಗಳೆಂಬ ಸಾರೋಕ್ತಿಗಳಲ್ಲಿ ಹಿಡಿದಿಟ್ಟರು. ಶ್ರೀಮದ್ ಭಾಗವತವು ವೇದಾಂತ ಸೂತ್ರಗಳಿಗೆ ವ್ಯಾಸರು ಬರೆದ ವ್ಯಾಖ್ಯಾನ. ವ್ಯಾಸರು ತಮ್ಮ ಗುರುಗಳಾದ ನಾರದ ಋಷಿಗಳ ನಿರ್ದೇಶನದಲ್ಲಿ ತಮ್ಮ ಆಧ್ಯಾತ್ಮಿಕ ಜೀವನದ ಪಕ್ವ ಕಾಲದಲ್ಲಿ ಅದನ್ನು ಬರೆದರು. ವೇದ ಸಾಹಿತ್ಯ ವೃಕ್ಷದ ಪಕ್ವಫಲ ಎಂದೇ ಹೇಳಲಾಗಿರುವ ಶ್ರೀಮದ್ ಭಾಗವತವು ವೇದ ಜ್ಞಾನದ ಅಧಿಕೃತವೂ ಪರಿಪೂರ್ಣವೂ ಆದ ನಿರೂಪಣೆಯಾಗಿದೆ. ಭಾಗವತವನ್ನು ರಚಿಸಿಯಾದ ಅನಂತರ ವ್ಯಾಸರು ಅದರ ಸಾರ ಸಂಗ್ರಹವನ್ನು ತಮ್ಮ ಪುತ್ರರಾದ ಶುಕಮುನಿಗಳಿಗೆ ನೀಡಿದರು. ಶುಕಮುನಿಗಳು ಇಡೀ ಭಾಗವತವನ್ನು ಮುಂದೆ ಗಂಗೆಯ ದಡದ ಮೇಲಿದ್ದ ಹಸ್ತಿನಾಪುರದಲ್ಲಿ, ಈಗಿನ ದೆಹಲಿಯಲ್ಲಿ ವಿದ್ವಾಂಸ ಸಂತರ ಸಭೆಯಲ್ಲಿ ಪರೀಕ್ಷಿತ ಮಹಾರಾಜನಿಗೆ ನಿರೂಪಿಸಿದರು. ಪರೀಕ್ಷಿತ ಮಹಾರಾಜನು ಜಗತ್ತಿನ ಚಕ್ರವರ್ತಿಯಾಗಿದ್ದು ಒಬ್ಬ ರಾಜಋಷಿ ಎನಿಸಿಕೊಂಡಿದ್ದ. ಒಂದು ವಾರದ ಅವಧಿಯಲ್ಲಿ ತನಗೆ ಸಾವು ಬರುವುದೆಂದು ಅವನಿಗೆ ಮುನ್ನೆಚ್ಚರಿಕೆ ಸಿಕ್ಕಿತು. ಕೂಡಲೇ ಅವನು ರಾಜ್ಯವನ್ನು ತ್ಯಜಿಸಿದ. ಸಾಯುವವರೆಗೂ ಉಪವಾಸವಿದ್ದು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಗಂಗಾ ನದಿಯ ದಡಕ್ಕೆ ತೆರಳಿದ. ಪರೀಕ್ಷಿತ್ ಮಹಾರಾಜನು ಶುಕಮುನಿಗಳಿಗೆ ಮಾಡಿಕೊಳ್ಳುವ ಗಂಭೀರ ಭಿನ್ನದಿಂದ ಭಾಗವತವು ಆರಂಭವಾಗುತ್ತದೆ. ತಾವು ಮಹಾಸಂತರ ಭಕ್ತರ ಗುರುಗಳಾಗಿದ್ದೀರಿ, ಆದ್ದರಿಂದ ತಾವು ಎಲ್ಲ ಜನರಿಗೂ, ಅದರಲ್ಲಿಯೂ ಸಾವು ಸನ್ನಿಹಿತವಾಗಿರುವ ನನ್ನಂಥ ವ್ಯಕ್ತಿಗೆ ಪರಿಪೂರ್ಣತೆ ದಾರಿಯನ್ನು ತೋರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಒಬ್ಬ ವ್ಯಕ್ತಿಯು ಏನನ್ನು ಶ್ರವಣ ಮಾಡಬೇಕು, ಏನನ್ನು ಕೀರ್ತಿಸಬೇಕು, ಏನನ್ನು ಸ್ಮರಿಸಬೇಕು ಮತ್ತು ಆರಾಧಿಸಬೇಕು ಎನ್ನುವುದನ್ನು ಮತ್ತು ಏನು ಮಾಡಬಾರದು ಎನ್ನುವುದನ್ನು ನನಗೆ ತಿಳಿಸಿ. ದಯವಿಟ್ಟು ಇವನ್ನೆಲ್ಲ ನನಗೆ ವಿವರಿಸಿ. ಆತ್ಮದ ಸ್ವರೂಪದಿಂದ ಹಿಡಿದು ವಿಶ್ವದ ಆರಂಭದವರೆಗೆ ಎಲ್ಲದಕ್ಕೆ ಸಂಬಂಧಿಸಿದಂತೆ ಪರೀಕ್ಷಿತ್ ಮಹಾರಾಜ ಕೇಳಿದ ಈ ಪ್ರಶ್ನೆಗೆ ಮತ್ತು ಇತರ ಅನೇಕ ಪ್ರಶ್ನೆಗಳಿಗೆ ಶುಕಮುನಿಗಳು ಉತ್ತರವಿತ್ತರು. ಪರೀಕ್ಷಿತ್ ಮಹಾರಾಜನ ಸಾವಿನವರೆಗೆ 7 ದಿನಗಳ ಕಾಲ ಸತತವಾಗಿ ನಡೆದ ಆ ಪ್ರವಚನವನ್ನು ಅಲ್ಲಿ ಸೇರಿದ್ದ ಎಲ್ಲ ಮುನಿಗಳು ಚಿತ್ತೈಕಾಗ್ರತೆಯಿಂದ ಆಲಿಸಿದರು. ಶುಕಮುನಿಗಳು ಮೊದಲ ಬಾರಿಗೆ ಶ್ರೀಮದ್ ಭಾಗವತವನ್ನು ನಿರೂಪಿಸಿದ ಆ ಸಭೆಯಲ್ಲಿ ಸೂತ ಮುನಿಗಳು ಹಾಜರಿದ್ದರು. ಅವರು ಭಾಗವತವನ್ನು ಮುಂದೆ ನೈಮಿಷಾರಣ್ಯದ ಋಷಿಗಳಿಗೆ ಹಾಗೆ ನಿರೂಪಿಸಿದರು. ಆ ಋಷಿಗಳೆಲ್ಲ ಲೋಕದ ಜನರ ಆಧ್ಯಾತ್ಮಿಕ ಕಲ್ಯಾಣದ ಬಗ್ಗೆ ಕಾಳಜಿ ಇದ್ದವರು. ಕಲಿಯುಗದ ಆರಂಭದಲ್ಲಿಯೇ ಕಾಣಿಸಿಕೊಂಡ ಅವನತಿಕಾರವಾದ ಪ್ರಭಾವವನ್ನು ನಿವಾರಿಸುವ ಸಲುವಾಗಿ ಒಂದಾದ ಮೇಲೊಂದು ಹಲವು ಯಜ್ಞಗಳನ್ನು ಆಚರಿಸಲು ಆ ಮುನಿಗಳನ್ನೆಲ್ಲ ಅಲ್ಲಿ ಸೇರಿದ್ದರು. ವೇದಜ್ಞಾನದ ಸಾರವನ್ನು ತಮಗೆ ತಿಳಿಸಬೇಕೆಂದು ಅವರು ಸೂತರನ್ನು ಪ್ರಾರ್ಥಿಸಿದರು. ಅದಕ್ಕೆ ಪ್ರತಿಯಾಗಿ ಸೂತ ಮುನಿಗಳು ಶ್ರೀಮದ್ ಭಾಗವತದ 18,000 ಶ್ಲೋಕಗಳನ್ನು ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ಹೇಳಿದಂತೆ ತಮ್ಮ ನೆನಪಿನಿಂದ ನಿರೂಪಿಸಿದರು. ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗಳನ್ನು ಮತ್ತು ಶುಕಮುನಿಗಳು ಅವುಗಳಿಗೆ ಕೊಟ್ಟ ಉತ್ತರಗಳನ್ನು ಸೂತ ಮುನಿಗಳು ಹೇಳಿದ ಪ್ರಕಾರ
ಶ್ರೀಮದ್ ಭಾಗವತದ ಓದುಗ ಇಲ್ಲಿ ಕೇಳಿಸಿಕೊಳ್ಳುತ್ತಾನೆ. ಅದೇ ರೀತಿ ನೈಮಿಷಾರಣ್ಯದ ಋಷಿಗಳ ವಕ್ತಾರರಾದ ಶೌನಕ ಮುನಿಗಳ ಪ್ರಶ್ನೆಗಳಿಗೆ ಸೂತ ಮುನಿಗಳು ಉತ್ತರ ನೀಡುವುದನ್ನು ಇಲ್ಲಿ ಕಾಣಬಹುದು. ಹೀಗೆ ಓದುಗ ಇಲ್ಲಿ ಏಕಕಾಲದಲ್ಲಿ 2 ಸಂಭಾಷಣೆಗಳನ್ನು ಕೇಳುತ್ತಿರುತ್ತಾನೆ. ಒಂದು ಗಂಗೆಯ ದಡದಲ್ಲಿ ಪರೀಕ್ಷಿತ್ ಮಹಾರಾಜ ಮತ್ತು ಶುಕಮುನಿಗಳ ನಡುವೆ ಜರುಗುವಂಥದ್ದು. ಇನ್ನೊಂದು ನೈಮಿಷಾರಣ್ಯದ ಋಷಿಗಳ ಮುಖ್ಯಸ್ಥರಾದ ಶೌನಕ ಮುನಿಗಳು ಮತ್ತು ಸೂತ ಮುನಿಗಳ ನಡುವೆ ನಡೆಯುವಂಥದ್ದು. ಮತ್ತೊಂದು ವಿಷಯವೆಂದರೆ ಪರೀಕ್ಷಿತ್ ಮಹಾರಾಜನಿಗೆ ಉಪದೇಶ ನೀಡುತ್ತಾ ಶುಕಮುನಿಗಳು ಹಲವು ಚಾರಿತ್ರಿಕ ಪ್ರಸಂಗಗಳನ್ನು ನಿರೂಪಿಸುತ್ತಾರೆ. ಹಾಗೆ ನಾರದ ವಸುದೇವರಂಥ ಮಹಾತ್ಮರ ನಡುವೆ ಜರುಗಿದ್ದ ದೀರ್ಘವಾದ ತಾತ್ವಿಕ ಚರ್ಚೆಗಳ ವರದಿಗಳನ್ನು ನೀಡುತ್ತಾರೆ. ಭಾಗವತದ ಈ ಚರಿತ್ರೆಯ ಅರಿವಿನಿಂದಾಗಿ ಬೇರೆ ಅನೇಕ ಮೂಲಗಳಿಂದ ಅಲ್ಲಿಗೆ ತಂದುಕೊಂಡ ಘಟನೆಗಳ ಸಂಭಾಷಣೆಗಳ ನೇಗೆಯನ್ನು ಓದುಗ ಸುಲಭವಾಗಿ ತಿಳಿದುಕೊಳ್ಳುತ್ತಾನೆ. ಭಾಗವತದ ಪಠ್ಯ ವಿಷಯದಲ್ಲಿ ಘಟನೆ ಸಂಗತಿಗಳ ಕ್ರಮಣಕ್ಕಿಂತ ಅವುಗಳ ತಾತ್ವಿಕ ವಿವೇಕವೇ ಅತ್ಯಂತ ಮುಖ್ಯವಾದದ್ದು. ಆದ್ದರಿಂದ ಶ್ರೀಮದ್ ಭಾಗವತದ ಗಣ ಸಂದೇಶವನ್ನು ಪೂರ್ಣವಾಗಿ ತಿಳಿಯಲು ಓದುಗನು ಅದರ ವಸ್ತುವಿನ ಕಡೆಗೆ ಮಾತ್ರ ಗಮನ ಕೊಟ್ಟರೆ ಸಾಕು. ಈ ಆವೃತ್ತಿಯ ಅನುವಾದಕರು ಭಾಗವತವನ್ನು ಸಿಹಿ ಮಿಠಾಯಿಗೆ ಹೋಲಿಸಿದ್ದಾರೆ. ಮಿಠಾಯಿಯನ್ನು ಯಾವ ಕಡೆಯಿಂದ ಸವಿದರೂ ಅದು ಒಂದೇ ರೀತಿಯಲ್ಲಿ ಮಧುರವೂ ಆಸ್ವಾದಕರವೂ ಆಗಿರುತ್ತದೆ. ಆದ್ದರಿಂದ ಭಾಗವತದ ಮಾಧುರ್ಯವನ್ನು ಸವಿಯಲು ಅದರ ಯಾವುದೇ ಸಂಪುಟದಿಂದ ಓದನ್ನು ಆರಂಭಿಸಬಹುದು. ಹಾಗೆ ಪ್ರಾರಂಭದಲ್ಲಿ ಅದರ ರುಚಿ ನೋಡಿದ ಅನಂತರ ಗಂಭೀರ ಅಭಿರುಚಿಯ ಓದುಗನು ಮೊದಲ ಸ್ಕಂದಕ್ಕೆ ಹಿಂದಿರುಗಿ ಅಲ್ಲಿಂದ ಭಾಗವತವನ್ನು ಅದರ ಸಹಜ ಕ್ರಮದಲ್ಲಿ ಓದಬೇಕು. ಇದು ಭಾಗವತದ ಓದುಗನಿಗೆ ಬಹು ಉಪಯುಕ್ತವಾದ ಸಲಹೆ. ಭಾಗವತದ ಸಂಪೂರ್ಣ ಪಠ್ಯವನ್ನು ವಿಸ್ತಾರವಾದ ವ್ಯಾಖ್ಯಾನ ಸಹಿತವಾಗಿ ಇಂಗ್ಲಿಷಿಗೆ ಅನುವಾದಿಸಿರುವ ಮೊಟ್ಟ ಮೊದಲ ಆವೃತ್ತಿ ಇದು. ಇಂಗ್ಲಿಷ್ ಭಾಷೆಯನ್ನು ಮಾತನಾಡುವ ಜನಕ್ಕೆ ವಿಪುಲ ಪ್ರಮಾಣದಲ್ಲಿ ಲಭ್ಯವಾಗಿರುವ ಆವೃತ್ತಿಯು ಇದೆ ಎನ್ನಬಹುದು. ಮೊದಲ 12 ಸಂಪುಟಗಳು ಸ್ಕಂದ 1ರಿಂದ ಸ್ಕಂದ 10 ಮೊದಲನೇ ಭಾಗ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಭಾರತೀಯ ಧರ್ಮ ದರ್ಶನಗಳ ತಾತ್ವಿಕ ವಿವೇಚನೆಯಲ್ಲಿ ಅತ್ಯಂತ ಪ್ರಖ್ಯಾತ ಬೋಧಕರು ಆದ ಶ್ರೀಮದ್ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರ ಭಕ್ತಿ ವಿದ್ವತ್ವಗಳ ಫಲ. ಪ್ರಭುಪಾದರ ಗಾಢ ಸಂಸ್ಕೃತ ವಿದ್ವತ್ತು, ವೈದಿಕ ಸಂಸ್ಕೃತಿ ಚಿಂತನೆಗಳ ಆಪ್ತ ತಿಳುವಳಿಕೆ, ಹಾಗೆ ಆಧುನಿಕ ಜೀವನ ವಿಧಾನಗಳ ಅರಿವು ಇವೆಲ್ಲ ಹುರಿಗೂಡಿ ಪಶ್ಚಿಮಾತ್ಯ ಜಗತ್ತಿಗೆ ಭಾಗವತದಂಥ ಮಹಾಕೃತಿಯ ಅದ್ಭುತ ವ್ಯಾಖ್ಯಾನ ಲಭ್ಯವಾಗಿದೆ. ಪ್ರಭುಪಾದರು 1977ರಲ್ಲಿ ಈ ಜಗತ್ತನ್ನು ಬಿಟ್ಟು ಹೋದರು. ಅನಂತರ ಶ್ರೀಮದ್ ಭಾಗವತವನ್ನು ಅನುವಾದಿಸಿ ವ್ಯಾಖ್ಯಾನಿಸುವ ಅವರ ಈ ಚಿರಸ್ಥಾಯಿಯಾದ ಕಾರ್ಯವನ್ನು ಅವರ ಶಿಷ್ಯರಾದ ಹೃದಯಾನಂದ ದಾಸ ಗೋಸ್ವಾಮಿ ಮತ್ತು ಗೋಪಿ ಪರಾಧನ ದಾಸರು ಮುಂದುವರಿಸಿದ್ದಾರೆ. ಹಲವು ಕಾರಣಗಳಿಂದಾಗಿ ಓದುಗರಿಗೆ ಇದೊಂದು ಮೌಲಿಕ ಗ್ರಂಥ ಎನಿಸುತ್ತದೆ. ಭಾರತೀಯ ನಾಗರಿಕತೆಯ ಮೂಲಗಳಲ್ಲಿ ಆಸಕ್ತಿ ಉಳ್ಳವರಿಗೆ ಇದು ಆ ನಾಗರಿಕತೆಯ ಪ್ರತಿಯೊಂದು ಅಂಶಕ್ಕೆ ಸಂಬಂಧಿಸಿದ ವಿವರ ಮಾಹಿತಿಗಳ ಆಕಾರವಾಗುತ್ತದೆ. ತೌಲನಿಕ ತತ್ವಶಾಸ್ತ್ರ ಮತ್ತು ಮತಧರ್ಮಗಳನ್ನು ಅಧ್ಯಯನ ಮಾಡುವವರಿಗೆ ಭಾರತದ ಗಣವಾದ ಆಧ್ಯಾತ್ಮಿಕ ಪರಂಪರೆಯ ಆಳವಾದ ನೋಟವನ್ನು ಇದು ಒದಗಿಸುತ್ತದೆ. ಸಮಾಜಶಾಸ್ತ್ರಜ್ಞರಿಗೆ ಮತ್ತು ಮಾನವಶಾಸ್ತ್ರಜ್ಞರಿಗೆ ಇದರ ಉಪಯೋಗ ಬೇರೆ ಇದೆ. ಉನ್ನತವಾಗಿ ಬೆಳೆದ ಆಧ್ಯಾತ್ಮಿಕ ವಿಶ್ವದರ್ಶನವೊಂದರ ಬಲದ ಮೇಲೆ ತನ್ನ ಸಂಸ್ಥೆಗಳನ್ನು ಸಂಘಟಿಸಿದ್ದ ಶಾಂತಿಯುತವೂ ವೈಜ್ಞಾನಿಕವೂ ಆಗಿ ರೂಪುಗೊಂಡಿದ್ದ ವೈದಿಕ ಸಂಸ್ಕೃತಿಯ ಕಾರ್ಯವಿಧಾನಗಳನ್ನು ಇದು ಅವರಿಗೆ ತಿಳಿಸುತ್ತದೆ. ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಭಾಗವತವು ಉನ್ನತ ಕಾವ್ಯ ಸತ್ವವುಳ್ಳ ಆಚಾರ್ಯ ಕೃತಿಯಾಗಿ ಕಾಣುತ್ತದೆ. ಮನಃಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಇದು ಪ್ರಜ್ಞೆಯ ಸ್ವರೂಪ.
ಮಾನವ ನಡವಳಿಕೆ ಮತ್ತು ಸ್ವರೂಪವಾದ ಅರಿವಿನ ತಾತ್ವಿಕ ಅಧ್ಯಯನವನ್ನು ಕುರಿತು ಮುಖ್ಯ ನೋಟಗಳನ್ನು ನೀಡುತ್ತದೆ. ಕಡೆಯದಾಗಿ ದಾರ್ಶನಿಕವಾದ ಒಳನೋಟಗಳನ್ನು ಅರಸುವವರಿಗೆ ಭಾಗವತವು ಅತ್ಯುನ್ನತ ಆತ್ಮಜ್ಞಾನದ ಸಾಧನೆಯನ್ನು ಮತ್ತು ಪರಮ ಸತ್ಯದ ಸ್ವರೂಪವನ್ನು ಕುರಿತು ಸರಳವೂ ಕಾರ್ಯಸಾಧ್ಯವೂ ಆದ ನಿರ್ದೇಶನವನ್ನು ನೀಡುತ್ತದೆ. ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ನೀಡುತ್ತಿರುವ ಹಲವು ಸಂಪುಟಗಳ ಈ ಗ್ರಂಥವು ಮುಂದೆ ಬಹುಕಾಲದವರೆಗೆ ಆಧುನಿಕ ಮಾನವನ ಬೌದ್ಧಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಮಹತ್ವದ ಸ್ಥಾನವನ್ನು ಗಳಿಸಿಕೊಳ್ಳುವ ಭರವಸೆಯನ್ನು ಕೊಡುತ್ತದೆ. ಎಸ್, ನೆಕ್ಸ್ಟ್ ಹೋಗುವ. ಎಸ್, ಹರೇ ಕೃಷ್ಣ. ಅಧ್ಯಾಯ 1, ಭಗವತ್ ಸಾಕ್ಷಾತ್ಕಾರದಲ್ಲಿ ಮೊದಲ ಹೆಜ್ಜೆ. ಪ್ರಾರ್ಥನೆ. ಓಂ ನಮೋ ಭಗವತೆ ವಾಸುದೇವಾಯ. ಅನುವಾದ. ಎಲೆ ಪ್ರಭುವೇ, ಸರ್ವವ್ಯಾಪಿಯಾದ ಭಗವಂತನೇ, ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ಭಾವಾರ್ಥ. ವಾಸುದೇವಾಯ ಎಂದರೆ ವಾಸುದೇವನ ಮಗನಿಗೆ, ಅಂದರೆ ಕೃಷ್ಣನಿಗೆ ಎಂದು ಅರ್ಥ. ಶ್ರೀಕೃಷ್ಣನ ನಾಮಜಪದಿಂದ ದಾನ, ವ್ರತ ಮತ್ತು ತಪಸ್ಸುಗಳಿಂದ ಬರಬಹುದಾದ ಫಲವು ಲಭಿಸುತ್ತದೆ. ಆದ್ದರಿಂದ ಓಂ ನಮೋ ಭಗವತೆ ವಾಸುದೇವ ಎಂಬ ಮಂತ್ರದ ಉಚ್ಚಾರಣೆಯಿಂದ ಶ್ರೀಮದ್ ಭಾಗವತವನ್ನು ಬರೆದವರು ಅಥವಾ ಪ್ರವಚನಕಾರರು ಅಥವಾ ವಾಚಕರು ಎಲ್ಲ ಆನಂದಕ್ಕೂ ನಿಲಯವಾದ ಪರಮಪ್ರಭು ಶ್ರೀಕೃಷ್ಣನಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಶ್ರೀಮದ್ ಭಾಗವತದ ಮೊದಲ ಸ್ಕಂದದಲ್ಲಿ ಸೃಷ್ಟಿಯ ತತ್ವಗಳನ್ನು ಪ್ರಚುರ ಪಡಿಸಲಾಗಿದೆ. ಆದ್ದರಿಂದ ಮೊದಲ ಸ್ಕಂದವನ್ನು ಸೃಷ್ಟಿ ಎಂದು ಕರೆಯಬಹುದಾಗಿದೆ. ಇದೇ ರೀತಿ ಎರಡನೆಯ ಸ್ಕಂದದಲ್ಲಿ ಸೃಷ್ಟಿಯ ಅನಂತರದ ವಿಶ್ವದ ಅಭಿವ್ಯಕ್ತಿಯನ್ನು ವರ್ಣಿಸಲಾಗಿದೆ. ಭಗವಂತನ ವಿರಾಟ್ ಶರೀರದ ವಿವಿಧ ಅಂಗಗಳಾಗಿರುವ ನಾನಾ ಗ್ರಹಗಳನ್ನು ಅಲ್ಲಿ ಪರಿಚಯಿಸಲಾಗಿದೆ. ಆದ್ದರಿಂದ ಈ ಎರಡನೇ ಸ್ಕಂದವನ್ನು ವಿಶ್ವಾಭಿವ್ಯಕ್ತಿ ಎಂದು ಕರೆಯಬಹುದು. ಎರಡನೆಯ ಸ್ಕಂದದಲ್ಲಿ ಇರುವುದು 10 ಅಧ್ಯಾಯಗಳು. ಇವುಗಳಲ್ಲಿ ಶ್ರೀಮದ್ ಭಾಗವತದ ಮೂಲ ಉದ್ದೇಶವನ್ನು, ಅದರ ವಿವಿಧ ಲಕ್ಷಣಗಳನ್ನು ಸ್ಪಷ್ಟಪಡಿಸಲಾಗಿದೆ. ಮೊದಲನೇ ಅಧ್ಯಾಯದಲ್ಲಿ ನಾಮ ಸಂಕೀರ್ತನೆಯ ಮಹಿಮೆಗಳ ವರ್ಣನೆ ಇದೆ. ಅಲ್ಲದೆ ಆರಂಭಿಕ ಶಿಷ್ಯರು ಭಗವಂತನ ವಿಶ್ವರೂಪವನ್ನು ಕುರಿತು ಧ್ಯಾನಿಸಬೇಕಾದ ಪರಿಯ ವಿವರಣೆ ಇದೆ. ಮೊದಲನೇ ಸ್ಕಂದದ ಶ್ಲೋಕದಲ್ಲಿ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗಳಿಗೆ ಶುಕಮುನಿಗಳ ಉತ್ತರವಿದೆ. ಮರಣ ಸನ್ನಿಹಿತವಾದಾಗ ನಾವು ಮಾಡಬೇಕಾದ ಕರ್ತವ್ಯವೇನು ಎಂಬುದೇ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆ. ಪರೀಕ್ಷಿತ್ ಮಹಾರಾಜನು ಶುಕಮುನಿಗಳನ್ನು ತುಂಬಾ ಸಂತೋಷದಿಂದ ಸ್ವಾಗತಿಸಿದನು. ನಾನು ಶ್ರೀಕೃಷ್ಣನ ಆಪ್ತ ಸ್ನೇಹಿತನಾದ ಅರ್ಜುನನ ಮೊಮ್ಮಗ ಎಂದು ಅಭಿಮಾನದಿಂದ ಹೇಳಿಕೊಂಡನು. ಪರೀಕ್ಷಿತ್ ಮಹಾರಾಜನು ವಾಸ್ತವವಾಗಿ ಸೌಮ್ಯ ಸ್ವಭಾವದವನು, ಸೌಜನ್ಯಶೀಲನು ಆಗಿದ್ದನು. ಅಲ್ಲದೆ ಶ್ರೀಕೃಷ್ಣನು ಪಾಂಡವರ ಬಗೆಗೆ, ಅದರಲ್ಲೂ ತನ್ನ ತಾತನಾದ ಅರ್ಜುನನ ಬಗೆಗೆ ತುಂಬಾ ವಿಶ್ವಾಸವುಳ್ಳವನಾಗಿದ್ದ ಸಂಗತಿ ಅವನಿಗೆ ಸಂತೋಷವನ್ನು ತಂದಿತು. ಇನ್ನೊಂದು ಸಂಗತಿ ಎಂದರೆ ಪರೀಕ್ಷಿತ್ ಮಹಾರಾಜನ ಕುಟುಂಬದ ಬಗೆಗೂ ಶ್ರೀಕೃಷ್ಣನಿಗೆ ತುಂಬಾ ಪ್ರೀತಿ ಇತ್ತು. ಆದ್ದರಿಂದ ಸಾವು ಸನ್ನಿಹಿತವಾಗಿದ್ದ ಪರೀಕ್ಷಿತ್ ಮಹಾರಾಜನ ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗಲೆಂದು ಶುಕಮುನಿಗಳನ್ನು ಬಳಿಗೆ ಕಳುಹಿಸಿದನು. ಪರೀಕ್ಷಿತ್ ಮಹಾರಾಜನು ಚಿಕ್ಕಂದಿನಿಂದಲೇ ಶ್ರೀಕೃಷ್ಣನ ಭಕ್ತನಾಗಿದ್ದುದರಿಂದ ಅವನ ದೈವ ಪ್ರೇಮ ಸಹಜವಾಗಿತ್ತು. ಅವನ ಭಕ್ತಿಯ ವಿಚಾರ ಶುಕಮುನಿಗಳಿಗೂ ತಿಳಿದಿತ್ತು. ಮರಣ ಸಮೀಪಿಸಿದಾಗ ರಾಜನ ಕರ್ತವ್ಯವೇನು ಎಂಬ ವಿಷಯವಾಗಿ ಆತನು ಕೇಳಿದ ಪ್ರಶ್ನೆಗಳನ್ನು ಸಂತೋಷದಿಂದಲೇ ಸ್ವಾಗತಿಸಿದರು. ಶ್ರೀಕೃಷ್ಣನ ಪೂಜೆಯೇ ಪ್ರತಿಯೊಂದು ಜೀವಿಯ ಅಂತಿಮ ಕರ್ತವ್ಯ ಎಂಬ ಸೂಚನೆಯನ್ನು
ಪರೀಕ್ಷಿತ್ ಮಹಾರಾಜನು ಮಂಡಿಸಿದ್ದರಿಂದ ಶುಕಮುನಿಗಳು ಅದನ್ನು ಸ್ವಾಗತಿಸಿದರು. ನೀನು ಶ್ರೀಕೃಷ್ಣನ ಬಗೆಗೆ ಪ್ರಶ್ನೆಗಳನ್ನು ಎತ್ತಿರುವುದರಿಂದ ನಿನ್ನ ಪ್ರಶ್ನೆ ಭವ್ಯವಾದದ್ದು ಎಂದು ಹೇಳಿದರು. ಮೊದಲ ಶ್ಲೋಕದ ಅನುವಾದ ಹೀಗಿದೆ. ಕೃಷ್ಣ ಸ್ಟಾರ್ಟ್ ಮಾಡುವ. ಒಂದು ನಿಮಿಷ. ಎಸ್. ಶ್ಲೋಕ 1. ಶ್ರೀಶುಕ ಉವಾಚ ವರ್ಯಾನೇಶ ತೇ ಪ್ರಶ್ನ ಕೃತಾಲೋಕಾಹಿತಂ ನೃಪ ಆತ್ಮವಿತ್ ಸಮ್ಮತ ಪುಂಸಾಂ ಶ್ರೋತವ್ಯಾದಿಷು ಯಹ ಪರ. ಅನುವಾದ: ಶ್ರೀ ಶುಕಮುನಿಗಳು ಹೇಳಿದರು, ಎಲೆ ಪ್ರಿಯ ಮಹಾರಾಜನೇ, ನಿನ್ನ ಈ ಪ್ರಶ್ನೆಯು ಭವ್ಯವಾಗಿದೆ, ಏಕೆಂದರೆ ಸಮಸ್ತ ಮಾನವರಿಗೂ ಅದು ಕಲ್ಯಾಣದಾಯಕವಾಗಿದೆ. ಎಲ್ಲ ಆಧ್ಯಾತ್ಮಿಕವಾದಿಗಳು ಇದನ್ನು ಅನುಮೋದಿಸುತ್ತಾರೆ, ಏಕೆಂದರೆ ನಾವು ಕೇಳಬಯಸುವ ವಿಚಾರಗಳಲ್ಲಿ ಇದರ ಉತ್ತರ ಅತ್ಯಂತ ಪ್ರಮುಖವಾದುದಾಗಿದೆ. ಭಾವಾರ್ಥ: ಪ್ರಶ್ನೆ ಎಷ್ಟು ಉತ್ತಮವಾಗಿದೆ ಎಂದರೆ ಕೇಳಲಿಕ್ಕೆ ಕೂಡ ತುಂಬಾ ಹಿತಕರ ಪ್ರಶ್ನೆ ಇದು. ಅಂಥ ಪ್ರಶ್ನೆಗಳನ್ನು ಹಾಕುವುದರಿಂದ ಮತ್ತು ಕೇಳುವುದರಿಂದ ನಾವು ಜೀವನದಲ್ಲಿ ಪರಿಪೂರ್ಣ ಸಿದ್ಧಿಯ ಹಂತ ತಲುಪಬಲ್ಲೆವು. ಏಕೆಂದರೆ ಶ್ರೀಕೃಷ್ಣನ ಮೂಲಭೂತ ಪರಮಪುರುಷ. ಆತನನ್ನು ಕುರಿತು ಕೇಳುವ ಯಾವುದೇ ಪ್ರಶ್ನೆ ಮೌಲಿಕವಾಗಿರುತ್ತದೆ ಮತ್ತು ಸಮಂಜಸವಾಗಿರುತ್ತದೆ. ಲೋಕೋತ್ತರವಾದ ಶ್ರೀಕೃಷ್ಣ ಸೇವೆಯನ್ನು ಪ್ರೇಮದಿಂದ ಮಾಡುವುದೇ ಬದುಕಿನ ಪರಮ ಸಾರ್ಥಕತೆ ಎಂದು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಇಂಥ ಪ್ರಶ್ನೋತ್ತರಗಳೇ ಒಬ್ಬನನ್ನು ಆ ದಿವ್ಯ ಮಟ್ಟಕ್ಕೆ ಏರಿಸಬಲ್ಲವು. ಆದುದರಿಂದ ಶ್ರೀಕೃಷ್ಣ ಸಾಕ್ಷಾತ್ಕಾರಕ್ಕೆ ಸಂಬಂಧಿಸಿದ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗಳು ಭವ್ಯತರವಾಗಿವೆ. ಪರೀಕ್ಷಿತ್ ಮಹಾರಾಜನು ಶ್ರೀಕೃಷ್ಣನಲ್ಲಿ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕೆಂದು ಬಯಸಿದ್ದನು. ಶ್ರೀಕೃಷ್ಣನ ಲೋಕೋತ್ತರ ಕಾರ್ಯಗಳನ್ನು ಶ್ರವಣ ಮಾಡಿದರೆ ಸಾಕು, ಅಂತ ತೊಡಗಿಸಿಕೊಳ್ಳುವಿಕೆ ಸಾಧ್ಯವಾಗುತ್ತದೆ. ಉದಾಹರಣೆಗೆ ಶ್ರೀಕೃಷ್ಣನ ಆವಿರ್ಭಾವ, ಅಂತರ್ಧಾನ ಮತ್ತು ಕಾರ್ಯಗಳ ಲೋಕೋತ್ತರ ತತ್ವವನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ ಸಾಕು, ಅಂತ ವ್ಯಕ್ತಿ ಈ ಜಡ ಪ್ರಪಂಚದ ಕ್ಲೇಶಮಯ ಸ್ಥಿತಿಗೆ ಎಂದಿಗೂ ಮರಳುವುದಿಲ್ಲ. ಆತನು ದೈವಧಾಮಕ್ಕೆ ಮರಳಬಲ್ಲ ಎಂದು ಭಗವದ್ಗೀತೆ ಹೇಳುತ್ತದೆ. ಆದುದರಿಂದ ಯಾವಾಗಲೂ ಶ್ರೀಕೃಷ್ಣನ ವಿಷಯವನ್ನು ಶ್ರವಣ ಮಾಡುತ್ತಿರುವುದು ಮಂಗಳಕರವಾದದ್ದು. ಪರೀಕ್ಷಿತ್ ಮಹಾರಾಜನು ತನ್ನ ಮನಸ್ಸನ್ನು ಕೃಷ್ಣನಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ಅಪೇಕ್ಷೆಯಿಂದ ಶ್ರೀಕೃಷ್ಣನ ಕಾರ್ಯಗಳನ್ನು ನಿರೂಪಿಸಿ ಎಂದು ಶುಕಮುನಿಗಳನ್ನು ಪ್ರಾರ್ಥಿಸಿಕೊಂಡನು. ಶ್ರೀಕೃಷ್ಣ ಬೇರೆಯಲ್ಲ, ಆತನ ಕಾರ್ಯಗಳು ಬೇರೆಯಲ್ಲ. ಯಾರು ಶ್ರೀಕೃಷ್ಣನ ಅಂತ ಲೋಕೋತ್ತರ ಲೀಲೆಗಳನ್ನು ಎಲ್ಲಿಯವರೆಗೆ ಶ್ರವಣ ಮಾಡುತ್ತಾ ಇರುತ್ತಾರೋ ಅಲ್ಲಿಯವರೆಗೆ ಜಡ ಜಗತ್ತಿನ ಅಂಟುಗಳಿಂದ ದೂರ ಇರುತ್ತಾರೆ. ಶ್ರೀಕೃಷ್ಣನ ಕಥೆಗಳು ಎಷ್ಟೊಂದು ಮಂಗಳಕರವೆಂದರೆ ಅದನ್ನು ಹೇಳುವವರು, ಕೇಳುವವರು, ಪ್ರಶ್ನೆ ಮಾಡುವವರು ಎಲ್ಲರೂ ಪುನೀತರಾಗುತ್ತಾರೆ. ಶ್ರೀಕೃಷ್ಣನ ಪಾದ ಮೂಲದಿಂದ ಹರಿದು ಬರುವ ಗಂಗೆಗೆ ಅವನ್ನು ಹೋಲಿಸಬಹುದು. ಗಂಗೆ ತಾನು ಹರಿಯುವ ನೆಲವನ್ನು ಸ್ನಾನ ಮಾಡುವ ಜನರನ್ನು ಪಾವನಗೊಳಿಸುತ್ತಾಳೆ. ಹಾಗೆಯೇ ಶ್ರೀಕೃಷ್ಣನ ಕಥೆಗಳು ಕೇಳುವವರನ್ನು, ಹೇಳುವವರನ್ನು, ಪ್ರಶ್ನೆ ಮಾಡುವವರನ್ನು, ಆ ಸ್ಥಳಗಳನ್ನು ಹಾಗೂ ಸಂಬಂಧಿಸಿದ ಅವರೆಲ್ಲರನ್ನು ಪವಿತ್ರಗೊಳಿಸುತ್ತವೆ. ಶ್ಲೋಕ 2. ಶ್ರೋತ್ಯವ್ಯಾಧಿನಿ ರಾಜೇಂದ್ರ ಋಣಾಂ ಶಾಂತಿ ಸಹಸ್ರಶ ಅಪಶ್ಯತಾಮಾತ್ಮ ತತ್ವಂ ಗೃಹೇಶು ಗೃಹಮೇದಿನ. ಅನುವಾದ: ಎಲೆ ಪರೀಕ್ಷಿತ್ ಮಹಾರಾಜನೇ, ಪರಮ ಸತ್ಯದ ತಿಳುವಳಿಕೆ ಕುರುಡರಾಗಿ ಜಡಜಗತ್ತಿನ ಜಂಜಡದಲ್ಲೇ ಮುಳುಗಿ ಇರುವವರಿಗೆ ಮಾನವ ಸಮಾಜದಲ್ಲಿ ಬೇರೆ ಬೇರೆಯ ಶ್ರವಣ ವಿಷಯಗಳು ಸಾವಿರಾರು ಇರುತ್ತವೆ. ಭಾವಾರ್ಥ: ಶ್ರುತಿಗಳಲ್ಲಿ ಕೌಟುಂಬಿಕರಿಗೆ 2 ಹೆಸರುಗಳಿವೆ, ಒಂದು ಗೃಹಸ್ಥ, ಇನ್ನೊಂದು ಗೃಹಮೇಧಿ. ಪರಾತತ್ವವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಹೆಂಡತಿ ಮಕ್ಕಳೊಂದಿಗೆ ದಿವ್ಯ ಜೀವನವನ್ನು ನಡೆಸುವವರೆಲ್ಲ ಗೃಹಸ್ಥರು. ಅದು ಬಿಟ್ಟು ಬರೀಯ ತಮ್ಮ ಕುಟುಂಬದ ಚೌಕಟ್ಟಿನವರು ಅಥವಾ ತಮ್ಮ ಕುಟುಂಬದವರು ಮಾತ್ರ ಚೆನ್ನಾಗಿ ಇರಲೆಂದು ಬಯಸಿ ಈ ಕಾರಣದಿಂದ ಇತರರ ಬಗ್ಗೆ ಮಾತ್ಸರ್ಯ ಉಳ್ಳವರು ಗೃಹಮೇಧಿಗಳು. ಮೇಧಿ ಎಂದರೆ ಇತರರ ಬಗ್ಗೆ ಅಸೂಯೆ ಉಳ್ಳವರು ಎಂದರ್ಥ. ಗೃಹಮೇಧಿಗಳು ಕೇವಲ ಕುಟುಂಬ ವ್ಯವಹಾರಗಳಲ್ಲಿ ಆಸಕ್ತರಾಗಿದ್ದರಿಂದ ನಿಶ್ಚಿತವಾಗಿ ಇತರರ ಬಗೆಗೆ ಅಸೂಯೆ ಉಳ್ಳವರಾಗಿದ್ದಾರೆ.
ಆದ್ದರಿಂದ ಒಬ್ಬ ಗೃಹಮೇಧಿ ಇನ್ನೊಬ್ಬ ಗೃಹಮೇಧಿಯೊಂದಿಗೆ ಹೊಂದಿಕೊಂಡು ನಡೆಯುವುದಿಲ್ಲ. ಇದನ್ನೇ ವಿಸ್ತರಿಸುವುದಾದರೆ, ಒಂದು ಸ್ವಾರ್ಥ ಲಾಲಸೆಯುಳ್ಳ ಪಂಗಡ, ಸಮಾಜ ಅಥವಾ ರಾಷ್ಟ್ರವು ಇನ್ನೊಂದು ಪಂಗಡ, ಸಮಾಜ ಅಥವಾ ರಾಷ್ಟ್ರದೊಂದಿಗೆ ಹೊಂದಿಕೊಂಡು ಬಾಳುವುದಿಲ್ಲ. ಕಲಿಯುಗದಲ್ಲಿ ಎಲ್ಲ ಸಂಸಾರಿಗಳು ಪರಸ್ಪರ ಮಾತ್ಸರ್ಯವುಳ್ಳವರು, ಏಕೆಂದರೆ ಪರಮಾರ್ಥ ಸತ್ಯದ ಬಗೆಗೆ ಅವರೆಲ್ಲ ತಿಳಿವಿಲ್ಲದ ಕುರುಡರು. ಅವರ ಶ್ರವಣ ವಿಷಯಗಳೇ ಆಗಾಧವಾಗಿವೆ. ರಾಜಕೀಯ, ವೈಜ್ಞಾನಿಕ, ಸಾಮಾಜಿಕ, ಆರ್ಥಿಕ ಮುಂತಾದ ವಿಷಯಗಳೇ ಅವರಿಗೆ ಮುಖ್ಯ. ಅವರೆಲ್ಲ ಮಂದಮತಿಗಳು. ಆದ್ದರಿಂದ ಮಾನವ ಜನ್ಮವು ಎದುರಿಸಬೇಕಾದ ಅಂತಿಮ ಕ್ಲೇಶಗಳ ಪ್ರಶ್ನೆಗಳನ್ನು, ಅಂದರೆ ಹುಟ್ಟು ಸಾವು ಮುಪ್ಪು ರೋಗಗಳ ಕ್ಲೇಶಗಳ ಪ್ರಶ್ನೆಗಳನ್ನು ಅವರು ದೂರ ಸರಿಸಿಬಿಡುತ್ತಾರೆ. ವಾಸ್ತವವಾಗಿ ಮಾನವ ಜನ್ಮದ ಮೂಲ ಉದ್ದೇಶವೇನು ಗೊತ್ತೇ? ಹುಟ್ಟು ಸಾವು ಮುಪ್ಪು ರೋಗಗಳಿಗೆ ಅಂತಿಮ ಪರಿಹಾರವನ್ನು ಕಂಡುಕೊಳ್ಳುವುದು. ಆದರೆ ಗೃಹಮೇಧಿಗಳಿಗೆ ಈ ಜಡಜಗತ್ತಿನ ಆಕರ್ಷಣೆ ಹೆಚ್ಚು. ಅದರ ಭ್ರಮೆಗೆ ಸಿಕ್ಕಿ ಅವರು ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಿಸಿದನೆಲ್ಲ ಮರೆತು ಬಿಡುತ್ತಾರೆ. ಬದುಕಿನ ಸಮಸ್ಯೆಗಳಿಗೆ ಅಂತಿಮ ಪರಿಹಾರವೆಂದರೆ ನಾವು ಮತ್ತೆ ಭಗವದ್ಧಾಮಕ್ಕೆ ಮರಳುವುದು. ಹೀಗೆ ಮಾಡುವುದರಿಂದ ಹುಟ್ಟು ಸಾವು ಮುಪ್ಪು ರೋಗಗಳೆಂಬ ಪ್ರಾಪಂಚಿಕ ಜೀವನದ ಕ್ಲೇಶಗಳನ್ನು ನಿವಾರಿಸಬಹುದೆಂದು ಭಗವದ್ಗೀತೆ 8.16 ಹೇಳುತ್ತದೆ. ಭಗವದ್ಧಾಮಕ್ಕೆ ಮರಳುವ ವಿಧಾನ ಎಂದರೆ ದೇವನ ಬಗೆಗೆ ಕೇಳುವುದು, ಆತನ ನಾಮ, ರೂಪ, ಗುಣ, ಲೀಲೆ, ಪರಿವಾರ ಮತ್ತು ವೈವಿಧ್ಯಗಳನ್ನು ಆಲಿಸುವುದು ಎಂದರ್ಥ. ಮೂರ್ಖರಿಗೆ ಇದು ತಿಳಿದಿಲ್ಲ. ಅವರು ಪ್ರತಿಯೊಂದು ಅನಿತ್ಯ ವಸ್ತುವಿನ ನಾಮರೂಪ ಮೊದಲಾದವುಗಳೆಲ್ಲ ಆಲಿಸ ಬಯಸುತ್ತಾರೆ. ಶ್ರವಣ ಸಾಧನಗಳನ್ನು ಅಂತಿಮ ಪ್ರಯೋಜನಕ್ಕೆ ಹೇಗೆ ಬಳಸಿಕೊಳ್ಳಬಹುದೆಂಬುದು ಅವರಿಗೆ ಗೊತ್ತಿಲ್ಲ. ತಪ್ಪುದಾರಿಗೆ ಎಳೆಯಲ್ಪಟ್ಟ ಅವರು ಈ ಅಂತಿಮ ತತ್ವದ ನಾಮ, ರೂಪ, ಗುಣ ಇತ್ಯಾದಿಗಳ ಬಗೆಗೆ ಸುಳ್ಳು ಸಾಹಿತ್ಯವನ್ನು ಸೃಷ್ಟಿಸುತ್ತಾರೆ. ಆದ್ದರಿಂದ ಯಾರೊಬ್ಬರೂ ಇತರರನ್ನು ದ್ವೇಷಿಸುವುದಕ್ಕಾಗಿಯೇ ಬದುಕುವ ಗೃಹಮೇಧಿಯಾಗಬಾರದು. ಎಲ್ಲರೂ ಧರ್ಮಗ್ರಂಥಗಳ ನಿಯಮಗಳನ್ನು ಪಾಲಿಸುವ ಗೃಹಸ್ಥರಾಗಬೇಕು. ಶ್ಲೋಕ 3. ನಿದ್ರಯಾ ಹ್ರಿಯತೆ ನಕ್ತಂ ವ್ಯವಾಯೇನ ಚಾವಯಾ ದಿವಾ ಚಾರ್ಥ ಹ್ಯಯ ರಾಜನ್ ಕುಟುಂಬ ಭರಣೇನವಾ. ಅನುವಾದ: ಆ ಬಗೆಯ ಮಾತ್ಸರ್ಯವುಳ್ಳ ಗೃಹಮೇಧಿಯ ಆಯುಷ್ಯವು ರಾತ್ರಿಯ ವೇಳೆ ನಿದ್ರೆ ಅಥವಾ ಲೈಂಗಿಕ ಭೋಗದಲ್ಲಿ ಕಳೆಯುತ್ತದೆ, ಹಗಲಿನ ವೇಳೆ ಹಣ ಸಂಪಾದನೆಯಲ್ಲಿ ಅಥವಾ ಕುಟುಂಬ ಪಾಲನೆಯಲ್ಲಿ ಕಳೆಯುತ್ತದೆ. ಭಾವಾರ್ಥ: ಇಂದಿನ ಮಾನವ ನಾಗರಿಕತೆಯು ಮುಖ್ಯವಾಗಿ 2 ತತ್ವಗಳ ಮೇಲೆ ನಿಂತಿದೆ: ರಾತ್ರಿಯಲ್ಲಿ ನಿದ್ದೆ ಮತ್ತು ಲೈಂಗಿಕ ಭೋಗ, ಹಗಲಿನಲ್ಲಿ ಹಣ ಸಂಪಾದನೆ ಮತ್ತು ಕುಟುಂಬ ಪಾಲನೆಗಾಗಿ ವೆಚ್ಚ ಮಾಡುವಿಕೆ. ಭಾಗವತ ಪಂಥವು ಈ ಧೋರಣೆಯನ್ನು ಖಂಡಿಸುತ್ತದೆ. ಮಾನವ ಜನ್ಮವು ಜಡ ಮತ್ತು ಚೇತನಾತ್ಮಗಳ ಸಂಯೋಗವಾಗಿದೆ. ಆದ್ದರಿಂದ ಜಡ ಪ್ರಕೃತಿಯ ಸೋಂಕಿನಿಂದ ಚೈತನ್ಯವನ್ನು ಮುಕ್ತಗೊಳಿಸುವುದಕ್ಕೆ ವೇದ ಜ್ಞಾನ ವಿಧಾನಗಳು ರೂಪಿತವಾಗಿವೆ. ಇದಕ್ಕೆ ಸಂಬಂಧಿಸಿದ ಜ್ಞಾನಕ್ಕೆ ಆತ್ಮತತ್ವ ಎಂದು ಹೆಸರು. ಜಡ ಲೌಕಿಕರಿಗೆ ಈ ಜ್ಞಾನ ತಿಳಿದಿಲ್ಲ. ಅವರೆಲ್ಲ ಲೌಕಿಕ ಭೋಗಕ್ಕಾಗಿ ಹಣವನ್ನು ಹೆಚ್ಚಾಗಿ ಸಂಪಾದಿಸುವ ಕಡೆ ಮನಸ್ಸು ತೆತ್ತವರು. ಈ ಬಗೆಯ ಲೌಕಿಕರನ್ನು ಕರ್ಮಿಗಳು, ಕರ್ಮ ಶ್ರಮಿಕರು ಎಂದು ಕರೆಯಬಹುದು. ಒಂದು ಮಿತಿಯಲ್ಲಿ ಹಣ ಸಂಪಾದನೆ ಮಾಡುವುದಕ್ಕೆ ಮತ್ತು ಸ್ತ್ರೀಯರೊಂದಿಗೆ ಲೈಂಗಿಕ ಭೋಗದಲ್ಲಿ ತೊಡಗುವುದಕ್ಕೆ ಅವರಿಗೆ ಅನುಮತಿ ನೀಡಲಾಗುತ್ತದೆ. ಕರ್ಮಿಗಳಿಗಿಂತ ಮೇಲ್ಪಟ್ಟದವರು ಜ್ಞಾನಿಗಳು, ಯೋಗಿಗಳು ಮತ್ತು ಭಕ್ತರು. ಇವರಿಗೆ ಕಟ್ಟುನಿಟ್ಟಾಗಿ ಲೈಂಗಿಕ ಭೋಗವು ನಿಷಿದ್ಧ. ಕರ್ಮಿಗಳು ಬಲುಮಟ್ಟಿಗೆ ಆತ್ಮತತ್ವ ವಿವೇಕ ಭಾಗ್ಯವಿಲ್ಲದವರು. ಅವರ ಬದುಕು ಆಧ್ಯಾತ್ಮಿಕ ಸೌಖ್ಯದಿಂದ ವಂಚಿತವಾಗಿರುತ್ತದೆ. ಮನುಷ್ಯನ ಬದುಕಿಗೆ ಬರೀ ಹಣ ಸಂಪಾದನೆ, ಕಠಿಣ ಶ್ರಮ ಕೈಗೊಳ್ಳುವುದೊಂದೇ ಗುರಿಯಲ್ಲ, ಅಥವಾ ಹಂದಿನಾಯಿಗಳಂತೆ ಲೈಂಗಿಕ ಸುಖವೇ ಗುರಿಯಲ್ಲ. ಈ ಬದುಕಿನ ಮುಖ್ಯ ಉದ್ದೇಶವು ಲೌಕಿಕ ಬದುಕಿನ ಕ್ಲೇಶಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವುದೇ ಆಗಿದೆ.
ಕರ್ಮಿಗಳು ತಮ್ಮ ಅಮೂಲ್ಯ ಜೀವನವನ್ನು ರಾತ್ರಿಯ ವೇಳೆ ನಿದ್ದೆ ಮತ್ತು ಲೈಂಗಿಕ ಭೋಗಗಳಲ್ಲೂ ಬೆಳಗಿನ ವೇಳೆಯನ್ನು ಹಣ ಸಂಪಾದನೆಗೆ ತುಂಬ ಶ್ರಮಿಸುವುದರಲ್ಲಿಯೂ ವ್ಯರ್ಥ ಮಾಡುತ್ತಾರೆ. ಹೀಗೆ ಮಾಡಿ ತಮ್ಮ ಭೌತಿಕ ಜೀವನದ ಮಟ್ಟವನ್ನೇ ಉತ್ತಮಗೊಳಿಸಿಕೊಳ್ಳಲು ನೋಡುತ್ತಾರೆ. ಇಲ್ಲಿ ಪ್ರಾಪಂಚಿಕ ಜೀವನ ವಿಧಾನವನ್ನು ಒಟ್ಟಾರೆಯಾಗಿ ವರ್ಣಿಸಲಾಗಿದೆ. ಅಂಥವರು ಈ ಮಾನವ ಬದುಕು ಎಂಬ ಶ್ರೇಷ್ಠ ವರವನ್ನು ತಮ್ಮ ಮೂರ್ಖತನದಿಂದ ಹೇಗೆ ಹಾಳು ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಮುಂದೆ ವಿವರಿಸಲಾಗಿದೆ. ಶ್ಲೋಕ 4. ದೇಹಪತ್ಯ ಕಲತ್ರಾದಿಷು ಆತ್ಮಸೈನೇಷು ಅಸತ್ಸು ಅಪಿ ತೇಷಾಂ ಪ್ರಮತ್ತ ನಿಧನಂ ಪಶ್ಯನ್ ಅಪಿ ನ ಪಶ್ಯತಿ. ಅನುವಾದ: ಆತ್ಮತತ್ವ ವಿಹೀನರಾದವರು ಶರೀರ, ಮಕ್ಕಳು ಮತ್ತು ಹೆಂಡತಿಯಂಥ ನಾಶಶೀಲ ಸೈನಿಕರಂತೆ ಮೋಹಮತ್ತರಾಗಿದ್ದು ಬದುಕಿನ ಗಂಭೀರ ಸಮಸ್ಯೆಗಳ ಬಗೆಗೆ ಚಿಂತಿಸುವುದಿಲ್ಲ. ಅವರಿಗೆಲ್ಲ ನಾಶದ ಅನುಭವ ಸಾಕಷ್ಟು ಇಲ್ಲವೆಂದಲ್ಲ, ಇದೆ. ಆದರೂ ತಮ್ಮ ಅನಿವಾರ್ಯವಾದ ನಾಶವನ್ನು ಅವರು ಕಾಣುವುದಿಲ್ಲ. ಭಾವಾರ್ಥ: ಈ ಲೌಕಿಕ ಜಗತ್ತು ಒಂದು ಮೃತ್ಯುಲೋಕ. ಕೆಲವು ಕೋಟಿ ವರ್ಷಗಳಷ್ಟು ಆಯುಷ್ಯವುಳ್ಳ ಬ್ರಹ್ಮನಿಂದ ಹಿಡಿದು ಕೆಲವೇ ಕ್ಷಣ ಬದುಕುವ ಕ್ರಿಮಿಗಳವರೆಗೂ ಪ್ರತಿ ಜೀವಿಯು ಅಸ್ತಿತ್ವಕ್ಕಾಗಿ ಹೋರಾಡಬೇಕಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬನ ಪಾಲಿಗೂ ಜೀವನ ಎನ್ನುವುದು ಸಾವನ್ನು ವಿಧಿಸುವ ಲೌಕಿಕ ಜಗತ್ತಿನೊಂದಿಗೆ ನಡೆಸುವ ಹೋರಾಟವಾಗಿದೆ. ಮಾನವ ರೂಪ ತಳೆದ ವ್ಯಕ್ತಿ ಮಾತ್ರ ಈ ಅಸ್ತಿತ್ವದ ಮಹಾ ಹೋರಾಟದ ಬಗೆಗೆ ಸಾಕಷ್ಟು ತಿಳುವಳಿಕೆ ಹೊಂದಲು ಸಮರ್ಥನಾಗಿದ್ದಾನೆ. ಆದರೆ ತನ್ನ ಕುಟುಂಬ, ಸಮಾಜ, ದೇಶ ಇವುಗಳೆಲ್ಲ ಅವನಿಗೆ ಆಸಕ್ತಿ ಹೆಚ್ಚು. ಹೀಗಾಗಿ ಅವನು ತನ್ನ ದೇಹಬಲ, ಮಕ್ಕಳು, ಹೆಂಡತಿ, ಬಂಧುಗಳು ಮೊದಲಾದವರ ಸಹಾಯದಿಂದ ಈ ಅದಮ್ಯವಾದ ಭೌತಿಕ ಜಗತ್ತನ್ನು ಗೆಲ್ಲಲು ಹೊರಡುತ್ತಾನೆ. ಅವನಿಗೆ ಪೂರ್ವಾನುಭವವಿದೆ. ಸತ್ತಿರುವ ತನ್ನ ಪೂರ್ವಜರ ದೃಷ್ಟಾಂತದಿಂದ ಈ ವಿಷಯದಲ್ಲಿ ಸಾಕಷ್ಟು ಅನುಭವವಿದೆ. ಆದರೂ ಸಹ ಈ ಸತತ ಹೋರಾಟದ ಸೈನಿಕರು ಎನ್ನಬಹುದಾದ ಮಕ್ಕಳು, ಬಂಧುಗಳು, ಸಮಾಜದವರು, ದೇಶದ ಪ್ರಜೆಗಳು ಎಲ್ಲರೂ ನಶ್ವರರು ಎಂಬುದನ್ನು ಅವನು ಗಮನಿಸುವುದಿಲ್ಲ. ತನ್ನ ತಂದೆ, ಅಜ್ಜ ಎಲ್ಲರೂ ಸಾವನ್ನಪ್ಪಿದ್ದಾರೆ. ತಾನು ಸಾಯುವುದು ಖಂಡಿತ. ತನ್ನ ಮಕ್ಕಳು, ಮರಿಮಕ್ಕಳು ಎಲ್ಲರೂ ಸಾವನ್ನಪ್ಪುತ್ತಾರೆ ಎಂಬ ಸತ್ಯ ಸಂಗತಿ ಅವನ ಪರಿಶೀಲನೆಗೆ ಬರಬೇಕು. ಜಡ ಜಗತ್ತಿನೊಂದಿಗೆ ನಡೆಯುವ ಹೋರಾಟದಲ್ಲಿ ಯಾರೂ ಬದುಕಿ ಉಳಿಯುವುದಿಲ್ಲ ಎಂಬುದು ಮಾನವ ಸಮಾಜದ ಇತಿಹಾಸದಲ್ಲಿ ಸ್ಪಷ್ಟವಾಗಿ ಸಿದ್ಧವಾಗಿದೆ. ಇಷ್ಟಾದರೂ ಮೂಢಮತಿಗಳು ಲೌಕಿಕ ವಿಜ್ಞಾನದ ನೆರವಿನಿಂದ ಮುಂದೆ ಶಾಶ್ವತವಾಗಿ ತಾವು ಬದುಕಬಹುದೆಂದು ಭ್ರಮಿಸಿ ಹಾಗೆಂದು ಸೂಚಿಸುತ್ತಾರೆ. ಮಾನವ ಸಮಾಜದ ಈ ಮೂರ್ಖ ಬುದ್ಧಿ ಖಂಡಿತವಾಗಿ ದಾರಿ ತಪ್ಪಿಸುವಂಥದ್ದು. ಇದೆಲ್ಲ ಜೀವಾತ್ಮನ ಸ್ವರೂಪದ ತಿಳುವಳಿಕೆ ಇಲ್ಲದ್ದುದರಿಂದ ಉಂಟಾದದ್ದು. ಈ ಲೌಕಿಕ ಜಗತ್ತು ಅದರ ಬಗ್ಗೆ ನಮ್ಮ ವ್ಯಾಮೋಹದಿಂದಾಗಿ ಕೇವಲ ಒಂದು ಸ್ವಪ್ನವಾಗಿ ಇರುತ್ತದೆ. ಅದು ಬಿಟ್ಟರೆ ಜೀವಾತ್ಮನು ಜಡ ಪ್ರಕೃತಿಗಿಂತ ಸದಾ ಭಿನ್ನನಾಗಿದ್ದಾನೆ. ಜಡ ಪ್ರಕೃತಿ ಎಂಬ ಮಹಾಸಾಗರವು ಕಾಲದ ಅಲೆಗಳಿಂದ ಅಲ್ಲೋಲ ಕಲ್ಲೋಲವಾಗಿದೆ. ಬದುಕಿನ ಪರಿಸ್ಥಿತಿಗಳೆಂದು ಹೇಳಲಾಗುವ ಎಲ್ಲವೂ ನೀರ ಮೇಲನ ಗುಳ್ಳೆಗಳು. ಈ ಗುಳ್ಳೆಗಳು ನಮ್ಮ ಮುಂದೆ ನಮ್ಮ ದೇಹ, ಹೆಂಡತಿ, ಮಕ್ಕಳು, ಸಮಾಜ, ದೇಶ, ಬಾಂಧವರು ಮೊದಲಾದವರಂತೆ ತೋರುತ್ತವೆ. ಆತ್ಮಜ್ಞಾನದ ಕೊರತೆಯಿಂದಾಗಿ ನಾವೆಲ್ಲ ಅಜ್ಞಾನದ ಶಕ್ತಿಗೆ ಒಳಗಾಗುತ್ತೇವೆ. ಹೀಗೆ ಭೌತಿಕ ಜಗತ್ತಿನಲ್ಲಿ ಅಸಂಭವವಾದ ಶಾಶ್ವತ ಜೀವಸ್ಥಿತಿಯನ್ನು ಹುಡುಕುವುದರಲ್ಲೇ ಮಾನವ ಜನ್ಮದ ಅಮೂಲ್ಯ ಶಕ್ತಿಯನ್ನು ವ್ಯರ್ಥ ಮಾಡುತ್ತೇವೆ. ನಮ್ಮ ಸ್ನೇಹಿತರು, ಬಾಂಧವರು, ಹೆಂಡತಿ, ಮಕ್ಕಳು ಎನಿಸಿಕೊಂಡವರೆಲ್ಲ ಅನಿತ್ಯರು. ಅಷ್ಟೇ ಅಲ್ಲ, ಜಡಜಗತ್ತಿನ ಬಾಹ್ಯ ಶೋಭೆಯಿಂದ ದಿಗ್ಭ್ರಮೆಗೊಂಡವರು ಆಗಿದ್ದಾರೆ. ಹೀಗಾಗಿ ಅವರು ನಮ್ಮನ್ನು ಕಾಪಾಡಲಾರರು. ಆದರೆ ನಮ್ಮ ಕುಟುಂಬದ, ಸಮಾಜದ
ನಮ್ಮ ಕುಟುಂಬದ, ಸಮಾಜದ, ದೇಶದ ಮಧ್ಯದಲ್ಲಿರುವುದರಿಂದ ನಾವೆಲ್ಲ ಸುರಕ್ಷಿತರು ಎಂದು ಭ್ರಮಿಸುತ್ತೇವೆ. ಮಾನವ ನಾಗರಿಕತೆಯ ಲೌಕಿಕ ಅಭಿವೃದ್ಧಿಗಳೆಲ್ಲ ಹೆಣಕ್ಕೆ ಮಾಡಿದ ಶೃಂಗಾರ. ಪ್ರತಿಯೊಬ್ಬನೂ ಕೆಲವೇ ಕಾಲದವರೆಗೆ ಮಿಡಿಯುವ ಮೃತ ಶರೀರ. ಆದರೂ ಈ ಹೆಣದ ಶೃಂಗಾರದಲ್ಲೇ ನಮ್ಮ ಬದುಕಿನ ಎಲ್ಲ ಶಕ್ತಿಯು ವ್ಯಯವಾಗುತ್ತಿದೆ. ಹೀಗೆ ಮೋಹಕ್ಕೆ ಸಿಕ್ಕಿದ ಮಾನವ ಕಾರ್ಯಗಳ ನಿಜವಾದ ಸ್ವರೂಪವನ್ನು ತಿಳಿಸಿದ ಬಳಿಕ ಶುಕಮುನಿಗಳು ಮಾನವ ಕರ್ತವ್ಯ ಯಾವುದು ಎಂಬುದನ್ನು ಹೇಳುತ್ತಿದ್ದಾರೆ. ಆತ್ಮತತ್ವದ ತಿಳುವಳಿಕೆ ಇಲ್ಲದವರು ದಾರಿ ತಪ್ಪಿದವರು, ಆದರೆ ಭಗವಂತನ ಭಕ್ತರು ಮತ್ತು ಲೋಕಾತೀತ ಅರಿವನ್ನು ಸಂಪೂರ್ಣವಾಗಿ ಸಾಕ್ಷಾತ್ಕರಿಸಿಕೊಂಡವರು ಹಾಗೆ ದಿಗ್ಭ್ರಮೆಗೊಳ್ಳುವುದಿಲ್ಲ. ಶ್ಲೋಕ 5. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯ ಚ ಇಚ್ಛತ ಅಭಯಂ. ಅನುವಾದ: ಎಲೇ ಭರತ ವಂಶಜನೇ, ಎಲ್ಲ ಕ್ಲೇಶಗಳಿಂದ ಬಿಡುಗಡೆ ಹೊಂದ ಬಯಸುವವನು ಪರಮಾತ್ಮನು, ನಿಯಾಮಕನು, ಸಕಲ ಕ್ಲೇಶ ನಿವಾರಕನು ಆದ ಭಗವಂತನನ್ನು ಕುರಿತು ಶ್ರವಣ ಮಾಡಬೇಕು, ಕೀರ್ತಿಸಬೇಕು ಮತ್ತು ಸ್ಮರಣೆ ಮಾಡಬೇಕು. ಭಾವಾರ್ಥ: ಇಂದಿನ ಶ್ಲೋಕದಲ್ಲಿ ಶುಕಮುನಿಗಳು ಈ ಲೌಕಿಕ ಆಸಕ್ತಿಯ ಮೂಢರೆಲ್ಲ ಹೇಗೆ ನಿದ್ದೆ, ಲೈಂಗಿಕ ಭೋಗ, ಹಣಕಾಸಿನ ಏಳಿಗೆ, ನಶ್ವರತೆಯ ಗಾಳಿಯಲ್ಲಿ ತೇಲಿ ಹೋಗುವ ಬಂಧುಗಳ ನಿರ್ವಹಣೆ ಮೊದಲಾದವುಗಳಲ್ಲಿ ತಮ್ಮ ಅಮೂಲ್ಯ ಸಮಯವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಈ ಎಲ್ಲ ಲೌಕಿಕ ಕಾರ್ಯಗಳಲ್ಲಿ ತೊಡಗಿ ಜೀವಾತ್ಮನು ಕರ್ಮ ಶ್ರಮದ ಚಕ್ರಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಈ ಚಕ್ರವು ಜೀವಿಯನ್ನು ಜಲಚರಗಳು, ಸಸ್ಯವರ್ಗ, ಉರಗವರ್ಗದ ಪ್ರಾಣಿಗಳು, ಪಕ್ಷಿಗಳು, ಪಶುಗಳು, ಅನಾಗರಿಕ ಮಾನವರು, ಕರ್ಮ ಶ್ರಮದ ಸುಳಿಯಿಂದ ಪಾರಾಗಲು ಅವಕಾಶ ಇರುವ ಮಾನವರು ಮೊದಲಾದ 84 ಲಕ್ಷ ಜೀವಯೋನಿಗಳಲ್ಲಿ ಹುಟ್ಟು ಸಾವುಗಳ ಸರಣಿಗೆ ಒಳಪಡಿಸುತ್ತದೆ. ಈ ದುಷ್ಟ ವ್ಯೂಹದಿಂದ ಬಿಡುಗಡೆ ಹೊಂದಬಯಸುವವನು ಒಳ್ಳೆಯದಿರಲಿ ಕೆಟ್ಟದಿರಲಿ ತನ್ನ ಶ್ರಮದ ಫಲವನ್ನು ಭೋಗಿಸಬಯಸುವ ಕರ್ಮಿಯಾಗುವುದನ್ನು ತಪ್ಪಿಸಿಕೊಳ್ಳಬೇಕು. ಒಳ್ಳೆಯ ಅಥವಾ ಕೆಟ್ಟ ಕೆಲಸವನ್ನು ತನ್ನ ಸಲುವಾಗಿ ಯಾವ ಜೀವಿಯೂ ಬಯಸಕೂಡದು. ಅವನು ಎಲ್ಲದರ ಪರಮ ಪ್ರಭುವಾದ ಭಗವಂತನ ಪರವಾಗಿ ಎಲ್ಲ ಕರ್ಮಗಳನ್ನು ಮಾಡಬೇಕು. ಕರ್ಮದ ಈ ಪ್ರಕ್ರಿಯೆಯನ್ನು ಭಗವದ್ಗೀತೆಯಲ್ಲಿ 9.27 ಹೇಳಲಾಗಿದೆ. ಅದರಲ್ಲಿ ಭಗವತ್ ಪರವಾಗಿ ಹೇಗೆ ಕರ್ಮದಲ್ಲಿ ತೊಡಗಬೇಕೆಂದು ಸ್ಪಷ್ಟಪಡಿಸಲಾಗಿದೆ. ಆದ್ದರಿಂದ ಮೊದಲು ಭಗವಂತನ ಬಗೆಗೆ ಶ್ರವಣ ಮಾಡಬೇಕು. ಪರಿಪೂರ್ಣವಾಗಿ ಮತ್ತು ವಿವರವಾಗಿ ಶ್ರವಣ ಮಾಡಿ ಭಗವಂತನ ಕಾರ್ಯಗಳನ್ನು, ಲೀಲೆಗಳನ್ನು ಕೊಂಡಾಡಬೇಕು. ಹಾಗೆ ಮಾಡುವುದರಿಂದ ಭಗವಂತನ ದಿವ್ಯ ಸ್ವರೂಪವನ್ನು ಸತತವಾಗಿ ಸ್ಮರಿಸಲು ಸಾಧ್ಯವಾಗುತ್ತದೆ. ಭಗವಂತನ ಬಗೆಗೆ ಶ್ರವಣ ಸಂಕೀರ್ತನೆಯಲ್ಲಿ ತೊಡಗುವುದು ಭಗವಂತನ ದಿವ್ಯ ಸ್ವರೂಪಕ್ಕೆ ಸಂವಾದಿಯಾದದ್ದು. ಆದ್ದರಿಂದ ಯಾವಾಗಲೂ ಭಗವಂತನ ಸಹವಾಸದಲ್ಲಿ ಇರಲು ಸಾಧ್ಯವಾಗುತ್ತದೆ. ಎಲ್ಲ ಬಗೆಯ ಭಯಗಳಿಂದ ಬಿಡುಗಡೆಯು ಸಿಕ್ಕುತ್ತದೆ. ಎಲ್ಲ ಜೀವಿಗಳ ಹೃದಯದಲ್ಲಿ ಸ್ಥಾಪಿತವಾಗಿರುವ ಪರಮಾತ್ಮನು ಹಿಂದೆ ಹೇಳಿದ ಶ್ರವಣ ಮತ್ತು ಸಂಕೀರ್ತನ ವಿಧಾನದಿಂದ ಸೃಷ್ಟಿಯಲ್ಲಿರುವ ಎಲ್ಲ ಜೀವಿಗಳನ್ನು ತನ್ನ ಬಳಿಗೆ ಬರುವಂತೆ ಆಹ್ವಾನಿಸುತ್ತಾನೆ. ಈ ಶ್ರವಣ ಮತ್ತು ಕೀರ್ತನೆ ವಿಧಾನವು ಪ್ರತಿಯೊಬ್ಬನಿಗೂ ಅನ್ವಯಿಸುತ್ತದೆ. ದೈವವು ಅವರನ್ನು ಯಾವುದೇ ರಂಗದಲ್ಲಿ ನಡೆಸುತ್ತಿರಲಿ ಈ ವಿಧಾನಗಳಲ್ಲಿ ತೊಡಗಿರುವವರಿಗೆ ಅಂತಿಮ ಜಯವನ್ನು ಅದು ತಂದುಕೊಡುತ್ತದೆ. ಮಾನವರಲ್ಲಿ ಅನೇಕ ಶ್ರೇಣಿಯವರಿದ್ದಾರೆ. ಕರ್ಮ ಶ್ರಮಿಗಳು, ಪ್ರತ್ಯಕ್ಷವಾದಿ ದಾರ್ಶನಿಕರು, ಅಷ್ಟಾಂಗ ಯೋಗಿಗಳು ಮತ್ತು ಕೊನೆಯದಾಗಿ ಶುದ್ಧಾಂಗ ಭಕ್ತರು. ಅವರೆಲ್ಲ ಬಯಕೆಯಿಂದ ವಿಜಯಕ್ಕೆ ಒಂದೇ ಪ್ರಕ್ರಿಯೆ ಅನ್ವಯವಾಗುತ್ತದೆ. ಪ್ರತಿಯೊಬ್ಬನೂ ಎಲ್ಲ ಬಗೆಯ ಭಯಗಳಿಂದ ಮುಕ್ತನಾಗಲು ಬಯಸುತ್ತಾನೆ. ತನ್ನ ಮತ್ತು ಜೀವನದಲ್ಲಿ ಸರ್ವವ್ಯಾಪ್ತಿಯ ಸುಖವನ್ನು
ಹೊಂದಲು ಬಯಸುತ್ತಾನೆ. ಇದನ್ನು ಹೊಂದುವ ಪರಿಪೂರ್ಣ ಪ್ರಕ್ರಿಯೆಯನ್ನು ಪ್ರಸ್ತುತದಲ್ಲಿ ಶ್ರೀಮದ್ ಭಾಗವತವು ತಿಳಿಸಿಕೊಡುತ್ತದೆ. ಶ್ರೀ ಶುಕಮುನಿಗಳಂತ ಆಚಾರ್ಯರು ಅದನ್ನು ಹೇಳಿದ್ದಾರೆ. ಭಗವಂತನ ಶ್ರವಣ ಸಂಕೀರ್ತನಗಳಿಂದ ನಮ್ಮ ಎಲ್ಲ ಕಾರ್ಯಗಳು ಆಧ್ಯಾತ್ಮಿಕ ಕಾರ್ಯಗಳಾಗಿ ಪರಿಣಮಿಸುತ್ತವೆ. ನಮ್ಮ ಭೌತಿಕ ಕ್ಲೇಶಗಳ ಎಲ್ಲ ಭಾವನೆಗಳು ಸಮಗ್ರವಾಗಿ ನಾಶ ಹೊಂದುತ್ತವೆ. ಶ್ಲೋಕ 6. ಏತವಾನ್ ಸಾಂಖ್ಯ ಯೋಗಾಭಯಂ ಸ್ವಧರ್ಮ ಪರಿನಿಷ್ಠಯ ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಅನುವಾದ: ಜಡ ಮತ್ತು ಚೇತನದ ಸಂಪೂರ್ಣ ತಿಳುವಳಿಕೆಯಿಂದ ಅಥವಾ ಯೋಗ ಶಕ್ತಿಯ ಅನುಸಂಧಾನದಿಂದ ಅಥವಾ ವೃತ್ತಿ ಧರ್ಮದ ಸಮರ್ಪಕ ನಿರ್ವಹಣೆಯಿಂದ ಲಭಿಸುವ ಮಾನವ ಜನ್ಮದ ಅತ್ಯುನ್ನತ ಪರಿಪೂರ್ಣತೆಯು ಯಾವುದೆಂದರೆ ಜೀವನದ ಕೊನೆಯಲ್ಲಿ ಭಗವಂತನ ಸ್ಮರಣೆ ಮಾಡುವುದೇ ಆಗಿದೆ. ಭಾವಾರ್ಥ: ನಾರಾಯಣನು ಭೌತಿಕ ಸೃಷ್ಟಿಗೆ ಅತೀತನಾದ ದಿವ್ಯ ದೇವೋತ್ತಮ ಪುರುಷ. ಸೃಷ್ಟಿ ಸ್ಥಿತಿ ಲಯಗಳ ನಿಯಮಕ್ಕೆ ಸಿಕ್ಕುವ ಪ್ರತಿಯೊಂದು ವಸ್ತು ಮಹತ್ತತ್ವದ ಭೌತಿಕ ತತ್ವ ಕಕ್ಷೆಯಲ್ಲಿ ಬರುತ್ತದೆ. ಅದಕ್ಕೆ ಭೌತಿಕ ಜಗತ್ತು ಎಂದು ಹೆಸರು. ನಾರಾಯಣನ ಅಸ್ತಿತ್ವವು ಈ ಮಹತ್ತತ್ವದ ಕಕ್ಷೆಯಲ್ಲಿ ಬರುವುದಿಲ್ಲ. ಆದ್ದರಿಂದ ನಾರಾಯಣ ನಾಮ ರೂಪ ಗುಣಗಳು ಭೌತಿಕ ಜಗತ್ತಿನ ವ್ಯಾಪ್ತಿಗೆ ಮೀರಿದವು. ಜಡಚೇತನಗಳ ನಡುವಣ ವ್ಯತ್ಯಾಸವನ್ನು ಕಂಡುಕೊಳ್ಳುವ ಅನುಭವಗಮ್ಯ ದರ್ಶನದ ಊಹಾತ್ಮಕ ಚಿಂತನೆಯಿಂದ ಅಥವಾ ಬ್ರಹ್ಮಾಂಡದ ಆಚೆಯ ಯಾವುದೇ ಗ್ರಹಕ್ಕೆ ತಲುಪಲು ನೆರವಾಗುವ ಯೋಗ ಶಕ್ತಿಯ ಅಭ್ಯಾಸದಿಂದ ಅಥವಾ ಧರ್ಮ ಕರ್ತವ್ಯಗಳ ನಿರ್ವಹಣೆಯಿಂದ ಯಾರಾದರೂ ನಾರಾಯಣ ಸ್ಮೃತಿಯ ಮಟ್ಟಕ್ಕೆ ಅಥವಾ ಭಗವಂತನ ಸತತ ಸ್ಮರಣೆಯ ಮಟ್ಟಕ್ಕೆ ತಲುಪಲು ಯೋಗ್ಯನಾದರೆ ಅತ್ಯುನ್ನತ ಪರಿಪೂರ್ಣತೆಯನ್ನು ಆತನು ಹೊಂದುತ್ತಾನೆ. ಇದು ಶುದ್ಧ ಭಕ್ತನ ಸಹವಾಸದಿಂದ ಮಾತ್ರ ಲಭ್ಯವಾಗುತ್ತದೆ. ಅಂತ ಶುದ್ಧ ಭಕ್ತನು ದಿವ್ಯ ಗ್ರಂಥಗಳಲ್ಲಿ ಗೊತ್ತುಪಡಿಸಿರುವ ವಿಧಿಗಳಿಗೆ ಅನುಸಾರವಾಗಿ ಎಲ್ಲ ಜ್ಞಾನಿಗಳ ಯೋಗಿಗಳ ಅಥವಾ ಕರ್ಮಿಗಳ ದಿವ್ಯ ಕಾರ್ಯಗಳಿಗೆ ಅಂತಿಮ ರೂಪವನ್ನು ಕೊಡಬಲ್ಲನು. ಭಗವಂತನ ಭಕ್ತಿ ಕೈಂಕರ್ಯದಲ್ಲಿ ತೊಡಗಿದ ನಂತರವೇ ಪರಿಪೂರ್ಣತೆಯನ್ನು ಗಳಿಸಿದ ಸನಕನೇ ಮೊದಲಾದ ಋಷಿಗಳು ಅಥವಾ 9 ಜನ ಪ್ರಸಿದ್ಧ ಯೋಗೀಂದ್ರರು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆದುಕೊಂಡ ಅನೇಕ ಐತಿಹಾಸಿಕ ನಿದರ್ಶನಗಳಿವೆ. ಜ್ಞಾನಿಗಳು ಅಥವಾ ಯೋಗಿಗಳು ಅನುಸರಿಸುವ ವಿಧಾನಗಳನ್ನು ಭಕ್ತಿ ಸೇವಾ ಪಥದಿಂದ ವಿಮುಖನಾಗಿ ಯಾವ ಭಗವದ್ಭಕ್ತನು ಅನುಸರಿಸಿಲ್ಲ. ಪ್ರತಿಯೊಬ್ಬನೂ ತನ್ನ ವಿಶಿಷ್ಟ ಕಾರ್ಯದ ಪರಿಪೂರ್ಣ ಸ್ಥಿತಿಯನ್ನು ಪಡೆಯಲು ಕಾತನಾಗಿರುತ್ತಾನೆ. ಅಂತ ಪರಿಪೂರ್ಣ ಸ್ಥಿತಿಯನ್ನು ನಾರಾಯಣ ಸ್ಮೃತಿ ಎಂದು ಕರೆಯಲಾಗಿದೆ. ಈ ಸ್ಥಿತಿಯನ್ನು ಹೊಂದಲು ಪ್ರತಿಯೊಬ್ಬನೂ ಆದಷ್ಟು ಹೆಚ್ಚು ಸಾಧನೆ ಮಾಡಬೇಕು. ಜೀವನದ ಪ್ರತಿಯೊಂದು ಸ್ಥಿತಿಯಲ್ಲಿಯೂ ದೇವೋತ್ತಮನನ್ನು ಪ್ರಗತಿಪರವಾಗಿ ಸ್ಮರಿಸಲು ಶಕ್ತನಾಗುವ ರೀತಿಯಲ್ಲಿ ಪ್ರತಿಯೊಬ್ಬನು ತನ್ನ ಜೀವನವನ್ನು ರೂಪಿಸಿಕೊಳ್ಳಬೇಕು. ಒಂದು ಶ್ಲೋಕ ಮಾಡಿ ನಿಲ್ಲಿಸುವ ಮತ್ತೆ ಲಾಸ್ಟ್. ಶ್ಲೋಕ 7. ಪ್ರಾಯೇಣ ಮುನಯ ರಾಜನ್ ನಿವೃತ್ತ ವಿಧಿ ಛೇದತ ನೈರ್ಗುಣ್ಯ ರಮಂತೆ ಸ್ಮ ಗುಣ ಅನುಕತೇನ ಹರೇ. ಅನುವಾದ: ಎಲೆ ಪರೀಕ್ಷಿತ ರಾಜನೇ, ಮುಖ್ಯವಾಗಿ ನಿಯಂತ್ರಣ ತತ್ವಗಳು ಮತ್ತು ನಿಷೇಧಗಳಿಗಿಂತ ಮೇಲಿರುವ ಅತ್ಯುನ್ನತ ದಿವ್ಯವಾದಿಗಳು ಭಗವಂತನ ಹಿರಿಮೆಯ ಸಂಕೀರ್ತನೆಯಲ್ಲಿ ಆನಂದಿಸುತ್ತಾರೆ. ಭಾವಾರ್ಥ: ಅತ್ಯುನ್ನತ ಅಲೌಕಿಕವಾದಿಯು ಮುಕ್ತಾತ್ಮ. ಆದ್ದರಿಂದ ಅವನು ನಿಯಂತ್ರಣ ತತ್ವಗಳ ಕಕ್ಷೆಯಲ್ಲಿ ಬರುವುದಿಲ್ಲ. ಆಧ್ಯಾತ್ಮಿಕ ನೆಲೆಗೆ ಏರಬಯಸುವ ಆರಂಭಿಕನು ನಿಯಂತ್ರಣ ತತ್ವಗಳ ಮೇರೆಗೆ ಗುರುಗಳಿಂದ ಮಾರ್ಗದರ್ಶನ ಪಡೆಯುತ್ತಾನೆ. ಅವನು ವೈದ್ಯಕೀಯ ಕ್ಷೇತ್ರದಲ್ಲಿ ನಾನಾ ನಿರ್ಬಂಧಗಳಿಗನುಸಾರವಾಗಿ ಚಿಕಿತ್ಸೆ ಪಡೆಯುವ ರೋಗಿಯ ಹಾಗೆ ಸಾಮಾನ್ಯವಾಗಿ ಆಧ್ಯಾತ್ಮಿಕ ಕಾರ್ಯಗಳ ವರ್ಣನೆಯಲ್ಲಿ ಮುಕ್ತಾತ್ಮರು ಕೂಡ ಆನಂದಿಸುತ್ತಾರೆ. ಮೇಲೆ ಹೇಳಿದಂತೆ ನಾರಾಯಣ ಹರಿ ದೇವೋತ್ತಮ ಪುರುಷ. ಆತ ಭೌತಿಕ ಸೃಷ್ಟಿಗೆ ಅತೀತ.
ಆದ್ದರಿಂದ ಆತನ ಗುಣ ರೂಪಗಳು ಭೌತಿಕವಲ್ಲ. ಶ್ರೇಷ್ಠ ಅಲೌಕಿಕರು ಅಥವಾ ಮುಕ್ತಾತ್ಮರು ಉತ್ಕೃಷ್ಟವಾದ ಅತೀಂದ್ರಿಯ ಜ್ಞಾನದಿಂದ ಅನುಭವದಿಂದ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ. ಆದ್ದರಿಂದ ಅವರು ಭಗವಂತನ ಲೀಲೆಯ ದಿವ್ಯ ಗುಣಗಳನ್ನು ಚರ್ಚಿಸುತ್ತಾ ಆನಂದವನ್ನು ಅನುಭವಿಸುತ್ತಾರೆ. ಭಗವದ್ಗೀತೆಯಲ್ಲಿ 4.9 ಭಗವಂತನ ರೂಪ ಕಾರ್ಯಗಳೆಲ್ಲವೂ ದಿವ್ಯವಾದವು, ಅತೀಂದ್ರಿಯವಾದವು ಎಂದು ಘೋಷಿಸುತ್ತಾನೆ. ಲೌಕಿಕ ಶಕ್ತಿಗಳಿಗೆ ಒಳಗಾದ ಸಾಮಾನ್ಯ ಮನುಷ್ಯನು ಭಗವಂತನನ್ನು ನಮ್ಮಂತೆಯೇ ಒಬ್ಬ ಮನುಷ್ಯ ಎಂದು ತಿಳಿಯುತ್ತಾನೆ. ಆದುದರಿಂದ ಭಗವಂತನ ನಾಮ, ರೂಪ, ಗುಣ ಮೊದಲಾದವುಗಳ ಅಲೌಕಿಕ ಲಕ್ಷಣಗಳನ್ನು ಒಪ್ಪಲು ನಿರಾಕರಿಸುತ್ತಾನೆ. ಅತ್ಯುನ್ನತ ಅಲೌಕಿಕವಾದಿಗಳು ಭೌತಿಕ ಲೋಕದ ಯಾವುದರಲ್ಲೂ ಆಸಕ್ತರಲ್ಲ. ಭಗವಂತನ ಕಾರ್ಯಗಳ ವಿಷಯದಲ್ಲಿ ಅವನು ತೋರುವ ಆಸಕ್ತಿಯು ಭಗವಂತನು ಭೌತಿಕ ಜಗತ್ತಿನಲ್ಲಿ ನಮ್ಮಂತೆ ಒಬ್ಬನಲ್ಲ ಎಂಬುದಕ್ಕೆ ಖಚಿತ ಸಾಕ್ಷಿಯಾಗಿದೆ. ಪರಮಪ್ರಭು ಒಬ್ಬನೇ ಒಂದು ವೇದ ಸಾಹಿತ್ಯಗಳಲ್ಲಿ ದೃಢಪಡಿಸಲಾಗಿದೆ. ಆದರೆ ಆ ಪ್ರಭು ತನ್ನ ಅಪ್ಪಟ ಭಕ್ತರೊಂದಿಗೆ ದಿವ್ಯಲೀಲೆಯಲ್ಲಿ ನಿರತನಾಗಿರುತ್ತಾನೆ. ಅಲ್ಲದೆ ಏಕಕಾಲದಲ್ಲಿ ಪರಮಾತ್ಮನು ಬಲದೇವನ ವಿಸ್ತರಣೆಯಾಗಿ ಸಕಲ ಜೀವಿಗಳ ಹೃದಯದಲ್ಲಿ ಪರಮಾತ್ಮನಾಗಿ ವಿಜೃಂಭಿಸುತ್ತಾನೆ. ಆದ್ದರಿಂದ ಭಗವಂತನ ದಿವ್ಯ ಗುಣ ಶ್ರವಣ ಕೀರ್ತನೆಯಲ್ಲಿ ಸುಖಿಸುವುದು ದಿವ್ಯ ಸಾಕ್ಷಾತ್ಕಾರದ ಅತ್ಯುನ್ನತ ಪರಿಪೂರ್ಣತೆಯ ಹೊರತು ನಿರಾಕಾರವಾದಿ ಅದ್ವೈತಿಯು ಬಯಸುವ ನಿರಾಕಾರ ಬ್ರಹ್ಮನ ಅಸ್ತಿತ್ವದಲ್ಲಿ ಸೇರಿ ಹೋಗುವುದಲ್ಲ. ನಿಜವಾದ ದಿವ್ಯ ಸುಖವು ಭಗವಂತನ ಗುಣಗಾನದಲ್ಲಿ ಅನುಭವಕ್ಕೆ ಬರುತ್ತದೆಯೇ ಹೊರತು ನಿರಾಕಾರ ಲಕ್ಷಣದಲ್ಲಿ ಬರುವ ಭಾವನೆಯಲ್ಲ. ಶ್ರೇಷ್ಠ ಅಲೌಕಿಕರಿರುವಂತೆಯೇ ಅತ್ಯುನ್ನತ ಸ್ಥಾನವನ್ನು ತಲುಪದೆ ಕೆಳಗಿನ ಸ್ಥಾನದಲ್ಲಿರುವ ಇತರರು ಇದ್ದಾರೆ. ಅವರು ಭಗವಂತನ ಲೋಕಾತೀತ ಕಾರ್ಯಗಳ ವರ್ಣನೆಯಲ್ಲಿ ಆನಂದಿಸುವುದಿಲ್ಲ. ಅದಕ್ಕೆ ಬದಲಾಗಿ ಆತನ ಅಸ್ತಿತ್ವದಲ್ಲಿ ಐಕ್ಯವಾಗುವ ಗುರಿ ಹೊಂದಿದ್ದು ಭಗವಂತನ ಅಂಥ ಗುಣಗಳ ಬಗೆಗೆ ಲೋಕಾಭಿರಾಮವಾಗಿ ಚರ್ಚೆ ಮಾಡುತ್ತಾರೆ. ಓಂ ತತ್ಸತ್.